ಗುತ್ತದ ವರ್ಷದ ಪರ್ವ ಇದಕ್ಕೆ ಸಂಬಂಧಪಟ್ಟ ಪತ್ರಿಕಾಗೋಷ್ಠಿಯನ್ನು ಇವತ್ತು ಗೋಳಿದರೆ ಗುತ್ತಲ್ಲಿ ಕರೆದಿದ್ದೇವೆ. ಓಂ ವೈದ್ಯರಾಜಾಯ ವಿದ್ಮಹೆ ಔಷಧೀಶಾಯ ಧೀಮಹಿ ತನ್ನೋ ವಿಷಕೃತ್ನ ಪ್ರಚೋದಯ. ಶ್ರೀ ಗುರುಭ್ಯೋ ನಮಃ. ಆರಾಧ್ಯ ಮೂರ್ತಿ ಶ್ರೀ ವೈದ್ಯನಾಥಾದ್ಯ ಪಂಚದೇವತೆಗಳಲ್ಲಿಯೂ ಹಾಗೂ ತುಳುನಾಡಿನ ಎಲ್ಲ ಧರ್ಮದೇವತೆಗಳನ್ನು ಪ್ರಾರ್ಥಿಸುತ್ತಾ ಗೋಳಿದಡಿ ಗುತ್ತಿನ ಗುತ್ತದ ವರ್ಷದ ಪರ್ವ ಅಂತ ಹೇಳಿ ಪ್ರತಿ ವರ್ಷ ನಾವು ಇಲ್ಲಿ ಎಲ್ಲ ಈ ಸುತ್ತಮುತ್ತಲಿನೆಲ್ಲ ಗುತ್ತುಗಳ ಬೀಡುಗಳ ಭಾವ ಬರಿಕೆ ಯಜಮಾನರನ್ನು ಕರೆದು ಅವರನ್ನು ಗೌರವಿಸಿ ಎಲ್ಲ ಜನಪದರನ್ನು ಕರೆದು ಗೌರವಿಸಿ ಇಲ್ಲಿ ಕಳೆದ 10 ವರ್ಷಗಳಿಂದ ಗುತ್ತದ ವರ್ಷದ ಪರ್ವ ಎಂಬ ಒಂದು ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ತುಳುನಾಡಿನ ಸಂಪ್ರದಾಯಗಳು, ತುಳುನಾಡಿನಲ್ಲಿ ಅಳಿಯುತ್ತಿರುವಂಥ ಪ್ರಾಚೀನವಾದ ಗ್ರಾಮೀಣ ಕಲೆಗಳು, ಗ್ರಾಮೀಣವಾದಂಥ ಕೆಲವೆಲ್ಲ ಆಚಾರ ವಿಚಾರಗಳನ್ನು ಪುನರಭಿಯಾಗಿ ತರಬೇಕೆಂಬ ಉದ್ದೇಶದಿಂದ ಕಳೆದ 10 ವರ್ಷದಿಂದ ನಾವು ಇಲ್ಲಿ ಇದನ್ನೆಲ್ಲರನ್ನು ಸೇರಿಸಿಕೊಂಡು ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಏನೆಲ್ಲ ಬೇಕು ಅದೆಲ್ಲ ಸೇರಿಸ್ಕೊಳ್ಳೋ ಕಳೆದ ವರ್ಷ ನಾವು ಇಲ್ಲಿ ಇವತ್ತು ಏನು ಅಂತ ಹೇಳಿದರೆ ಸುತ್ತಮುತ್ತಲಲ್ಲಿ ಈ ಜಾತ್ರೆಗಳಲ್ಲಿ ಸಂತೆಗಳೆಲ್ಲ ಕಮ್ಮಿ ಆಗ್ತಾ ಉಂಟು. ಮಾಲ್ ಸಂಸ್ಕೃತಿ ಬಂದದ್ರಿಂದ ಈ ಸಂತೆಯನ್ನು ಆಧರಿಸಿ 10 ಜನ ತೆಗಿತಾ ಇದ್ದಂಥ ಕಾಲ ಇತ್ತು. ಅದಕ್ಕೆಲ್ಲ ಆಶ್ರಯ ಕೊಡ್ತಾ ಇದ್ದವರು ಈ ಗುತ್ತಿನ ಮನೆಗಳು, ಬೀಡಿನ ಮನೆಗಳೆಲ್ಲ. ಇವತ್ತು ಅದೆಲ್ಲ ಬದಲಾವಣೆಯಾದ ಕಾಲಘಟ್ಟದಲ್ಲಿ ಕಳೆದ ವರ್ಷ ಇಲ್ಲಿ ಅದನ್ನು ಪ್ರಯೋಗ ಮಾಡಿದೆವು. ಅತ್ಯಂತ ಯಶಸ್ವಿ ಆಯಿತು. ಎಲ್ಲೆಲ್ಲಿ ಅವರು ಸಂತೆಗೆ ಬಂದರು, ಜನಪದರು ಬಂದರು, ಅದನ್ನು ಅನುಭವಿಸಿದರು. ಅದರೊಟ್ಟಿಗೆ ಈ ದೇಹದಾಢ್ಯ ಹುಡುಗರಲ್ಲಿ ಉಳಿಸುವ ಉದ್ದೇಶದಿಂದ ಈ ಶಕ್ತಿ ಕಲ್ಲು ಎತ್ತುವ ಸ್ಪರ್ಧೆಯನ್ನು ಕೂಡ ಹೋದ ವರ್ಷದಿಂದ ನಾವು ಆರಂಭಿಸಿದೆವು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅದು ಕೂಡ ಕಳೆದ ವರ್ಷ ತುಂಬ ಜನ ಸ್ಪರ್ಧಿಗಳು ಅದರಲ್ಲಿ ಸೇರಿಕೊಂಡು ಯಶಸ್ವಿ ಮಾಡಿದರು. ಈ ವರ್ಷ ಏನಾಯಿತು ಅಂತ ಹೇಳಿದರೆ, ಕಳೆದ 10 ವರ್ಷಗಳಿಂದ ಇಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಈ ನಮ್ಮಲ್ಲಿ ಪ್ರಾಚೀನವಾದ ಒಂದು ಆಡಳಿತ ವ್ಯವಸ್ಥೆ, ಗುತ್ತಿನ ಆಡಳಿತ ವ್ಯವಸ್ಥೆ ನಾವು ಈಗ ಹೇಗಾಗಿದೆ ಅಂತ ಹೇಳಿದರೆ ಅದು ಜನ ಮಾನಸದಲ್ಲಿ ಅದು ಬಂಡವಾಳಶಾಹಿ ವ್ಯವಸ್ಥೆ ಅಂತ ಹೇಳಿ ಒಂದು ವರ್ಗಕ್ಕೆ ಸೇರಿದ್ದು. ಇದು ಶುದ್ಧ ತಪ್ಪು. ಅದು 1942ರ ಮೊದಲು ಮತ್ತು ನಂತರ ಬಂದಂಥ ಕೆಲವೊಂದು ನಮ್ಮಲ್ಲಿ ಬಂದಂಥ ಸಾಮಾಜಿಕ ಪಿಡುಗುಗಳು, ಕೆಲವೊಂದು ಅಧಿಕಾರಕ್ಕೋಸ್ಕರ ಆದ ಕೆಲವು ವಿಪ್ಲವಗಳಿಂದೆಲ್ಲ ಆ ಭಾವನೆ ಬಂದಿರ್ಬೋದು. ಆದರೆ ನಿಜವಾಗಿ ಗುತ್ತು, ಬೀಡು, ಬಾರಿಕೆ, ಭಾವ, ಪರಡಿಗಳು ಅತ್ಯುತ್ತಮವಾದ ಒಂದು ಗ್ರಾಮೀಣ ಆಡಳಿತ ವ್ಯವಸ್ಥೆ. ಅದು ಸಮಾಜವಾದಿ ಸಿದ್ಧಾಂತದ ಮೂಲ ಸ್ವರೂಪವೇ ಗುತ್ತಿನ ಆಡಳಿತ ವ್ಯವಸ್ಥೆ. ಇವತ್ತು ನಾವು ಏನು ಪಂಚಾಯತ್ ಆಡಳಿತವನ್ನು ನೋಡ್ತೇವೋ, ಗ್ರಾಮೀಣ ಪ್ರದೇಶದಲ್ಲಿ ಚೀನಾದಿಂದ ಬಂದಂಥ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ. ಗ್ರಾಮದಲ್ಲಿದ್ದಂತಹ ನ್ಯಾಯಗಳನ್ನು ಅಲ್ಲೇ ಪರಿಹರಿಸಿಕೊಳ್ಳುವುದು, ಗ್ರಾಮದಲ್ಲಿರುವ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವುದು, ಬಂಜರು ಬಿದ್ದಂಥ ಕೃಷಿ ಭೂಮಿಯನ್ನು ಯಾರು ನಿಲ್ಲಿಸಿದವರಿಗೆ ಸಹಾಯ ಕೊಟ್ಟು ಸಾಗುವಳಿ ಮಾಡಿಸುವುದು, ರಾಜ್ಯೋತ್ಸವವನ್ನು ಸಂಗ್ರಹಿಸುವುದು, ಇದು ವಿವಿಧ ರೀತಿಯಿಂದ ಬಂದಂಥ ಒಂದು ಒಳ್ಳೆ. ಅದಕ್ಕೆ ಇಲ್ಲಿ ಏನು ಅಂತ ಹೇಳಿದರೆ, ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಜನಪ್ರತಿನಿಧಿಗಳನ್ನು ಚುನಾಯಿಸಿ ಆರಿಸ್ತೇವೆ, ನಾವು ಅವರಿಂದ ಏನು ಬೇಕಾದರೂ ಮಾಡಿಸಿಕೊಳ್ಳುವ ಒಂದು ವ್ಯವಸ್ಥೆ ಉಂಟು. ಈಗಿನ ಸಂವಿಧಾನ ಕೂಡ ಅದು ನಾವು 100ಕ್ಕೆ ಒಪ್ಪಿಕೊಳ್ಳಬೇಕು. ಆದರೆ ಇಲ್ಲಿ ಅಗೋಚರವಾಗಿ ಗುತ್ತಿನ ನಡೆಸ್ತಾ ಇದ್ದಂಥ ಗುತ್ತಿನ ಅಧಿಪತ್ಯ ಧರ್ಮದೇವತೆಗಳು. ಇಲ್ಲಿ ಆ ಧರ್ಮದೇವತೆಗಳೇ ಕೇಂದ್ರ ಬಿಂದುಗಳು. ನಾವು ಧರ್ಮ ದೈವಗಳು ಅಂತ ಹೇಳ್ತೇವೆ. ಒಂದೊಂದು ಗುತ್ತಿಗೂ ಒಂದೊಂದು ಹೆಸರು, ಆ ಹೆಸರಿನಿಂದ ಗುತ್ತಿನ ಕಾರ್ಯವ್ಯಾಪ್ತಿ, ಒಂದೊಂದು ಹೆಸರಿನ ಯಾವುದು ಹೆಸರುಂಟು ಆ ಕಾರ್ಯವ್ಯಾಪ್ತಿ ಆ ಗುತ್ತಿಗಿತ್ತು. ಆದರೆ ಅದರ ಅಧಿಪತ್ಯ ಯಾರು ಅಂತ ಹೇಳಿದರೆ ಅಗೋಚರವಾದ ಚಾವಡಿಯಲ್ಲಿದ್ದಂಥ ಧರ್ಮದೇವತೆಗಳು. ಆದ್ದರಿಂದ ಅದು ಯಶಸ್ವಿಯಾಗಿ ಬಂದು ಕಾಲಘಟ್ಟದಲ್ಲಿ ಕೆಲವೆಲ್ಲ ವಿಚಾರಗಳು ಬಂತು, ಭೂಸುಧಾರಣೆ ಕಾನೂನು ಬಂತು, ಕೆಲವು ವಿಪ್ಲವಗಳು ಬಂತು. ಗುತ್ತಿನಿಂದಲೂ ಬಹಳ ತಪ್ಪುಗಳಾಯಿತು. ಗುತ್ತು, ಬೂಡು, ಭಾವ, ಪರಡಿಗಳಿಂದಲೂ ತಪ್ಪುಗಳಾಯಿತು. ಹಾಗೆ ಕಳ್ಕೊಳ್ತಾ ಬಂದು ಅದು ನಿಂತು ಹೋದ ಕಾಲಘಟ್ಟದಲ್ಲಿ ಇದಕ್ಕೆ ನನಗೆ ಮಾರ್ಗದರ್ಶನ ಕೊಟ್ಟವರು ಚಿಕ್ಕಮಗಳೂರು ವೇದ ವಿಜ್ಞಾನ ಬಂದಿರದ KS ನಿತ್ಯಾನಂದರು, ಒಬ್ಬ ಅಪೂರ್ವ ಸಾಧಕ. ಅವರು ಈ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿ ಒಂದು ದಾರಿ ಕೊಟ್ಟದ್ದಕ್ಕೆ ಮೊದಲಾಗಿ ನಾನು ಇಲ್ಲಿ ಗುತ್ತಿನ ಮನೆಯನ್ನು ಕಟ್ಟಿ ಹಲವಾರು ಯಾರನ್ನು ದೂರುವುದಿಲ್ಲ ನಾನು. ಕೆಲವರಿಗೆ ಏನೊಂದು ಜ್ಞಾನ ಇರುವುದಿಲ್ಲ, ಕೆಲವೆಲ್ಲದಕ್ಕೆ ವಿರೋಧ ಬಂತು ಆ ಕಾಲದಲ್ಲಿ. ಅದನ್ನೆಲ್ಲ ನಾನು ಅವರವರಿಗೆ ಸಮಾಧಾನ ಮಾಡಿ ದೈವದ ಅನುಗ್ರಹದಂತೆ ಈ ಗುತ್ತಿನ ಮನೆಯಲ್ಲಿ ಗಡಿ ಹಿಡಿದು ಈ 10 ವರ್ಷದಿಂದ ಅದನ್ನು ಸ್ವಲ್ಪ ಬೆಳೆದ ಅವರ ಹತ್ರ ಎಲ್ಲ ಅದನ್ನು ಹೇಳಿ ಇಂಥ ಯೋಗ್ಯರೆಲ್ಲ ಬಂದು ಹತ್ತಿರ ಸೇರಿದರು. ಈಗ 10 ಗುತ್ತಿನ ಮನೆಗಳ ಸಂಪರ್ಕ ಆಯಿತು. ಇಲ್ಲಿ ವೇದಿಕೆಯಲ್ಲಿರುವಂಥ KP ಜಗದೀಶ್ ಅಧಿಕಾರಿಗಳು, ಕೆಲ್ಲಗುಟ್ಟೆ ಅರಮನೆಯವರು, ಇಲ್ಲಿ ನನ್ನ ಬಲಕಡೆ ಎರಗಡೆ ಇರುವಂಥ ರೋಹಿತ್ ಕುಮಾರ್ ಕಟ್ಟೆ ಮಜಲೊಟ್ಟು ಬೀಡಿನವರು, ದಿವಾಕರ್ ಸಾಮಾನಿಗಳು ಚೇಳ್ಯಾರ್ ಬೀಡಿನವರು, ಚೇಳಾರ್ ಗುತ್ತು ಮನೆತನದವರು, ಹಗವಳಿ ಮಂಜನ ಅದೇ ಮನೆಯಿಂದ ಬಂದವರು. ಅದೇ ರೀತಿ ಜಯಶೆಟ್ರು ಇಲ್ಲಿ ಹತ್ತಿರ ಏತಮಗಿರಿ ಗುತ್ತಿನವರು. ಆಮೇಲೆ ಪ್ರದೀಪ್ ಅಂತ ಇದ್ದಾರೆ ಇಲ್ಲಿ, ಪ್ರದೀಪ್ ಅಂತ ಇದ್ದಾರೆ. ಇವರೊಂದು ಪ್ರದೀಪ್ ಕೋಟ್ಯಾನ್ ಅಂತೇಳಿ, ಇವರು ಬಾರಿಕೆ ಮನೆಯವರು. ಇಲ್ಲಿ ಸುಹಾಸ ಹೆಗಡೆ ಅಂತ ಇದ್ದಾರೆ, ನಂದಳಿಕೆ ಚಾವಡಿ ಮನೆಯವರು. ನೀವು ರಜನಿ ದುಗ್ಗರನ್ನು ಆಮೇಲೆ ಜಗದೀಶ್ ಅಧಿಕಾರಿ ರಾಜಕೀಯ ದೃಷ್ಟಿಯಲ್ಲಿ ನೋಡಿರ್ಬೋದು. ಇವರೆಲ್ಲ ಗುತ್ತಿನ ಮನೆಯವರು. ರಜನಿ ದುಗ್ಗನ್ನ ಕೆನಿಂಜ ಗುತ್ತು ಅಂತ ಆ ಮನೆತನದವರು. ಆಮೇಲೆ ಪರಮಾನಂದ ಸಾರಿಯಾಳರು ಒಂದು ಗುತ್ತಿನ ಮನೆಯವರು. ಇಲ್ಲಿ ಏನು ಅಂತ ಹೇಳಿದರೆ, ಗುತ್ತು ಅಂತ ಹೇಳಿದರೆ ಒಂದು ವರ್ಗದ, ಒಂದು ಜಾತಿಯ ಕೇಂದ್ರ ಅಲ್ಲ.
ಅತ್ಯುತ್ತಮವಾದ ಒಂದು ಆಡಳಿತ ವ್ಯವಸ್ಥೆ. ಧರ್ಮ ದೈವಗಳ ಆಧಾರವನ್ನು ಇಟ್ಟುಕೊಂಡು ದೇವರನ್ನು ನಂಬಿಕೊಂಡು ಗ್ರಾಮೀಣ ಜನರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದು ವ್ಯವಸ್ಥೆ ಅದು. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಗುತ್ತು ಅಂತ ಹೇಳಿದರೆ ಭೂತದ ಕೋಲ ಆಗುವಾಗ ಅಲ್ಲಿ ಹೋಗಿ 2 ಬೊಂಡ ತೆಗೊಂಡು ಅವ್ರು ಜೀತಿಗೆ ಹಿಡಿತಾನೆ, ಅದನ್ನು ಹಿಡ್ಕೊಂಡು ಮನೆಗೆ ಬಂದು ಕೂತ್ಕೊಳ್ಳೋದು, ಅಷ್ಟಕ್ಕೆ ಸೀಮಿತ ಆಗಿದೆ. ತಪ್ಪು. ಒಂದು ಭಾಗ ಮಾತ್ರ ಅದು. ಗ್ರಾಮದ ಜನರಿಗೆ ನೆಮ್ಮದಿ, ಆಮೇಲೆ ಅವರಿಗೇನು ಸುಖ ಸಿಕ್ಕಲಿಕ್ಕೋಸ್ಕರ ಗ್ರಾಮದ ಪ್ರಧಾನ ಜಾಗದಲ್ಲಿ 10 ಮನೆಗಳು ಸೇರಿ ನಡವಳಿ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಅದು ಗ್ರಾಮದ ಸುಖಕ್ಕೆ. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಕ್ಷೇಮ ಆಗಬೇಕು ಅಂತೇಳಿ ನಾವು ಅಲ್ಲಿ ಸೇರಿ ದೈವಾರಾಧನೆಯನ್ನು ಮಾಡುವುದು. ಆದರೆ ನಮ್ಮ ವೈಯಕ್ತಿಕ ಆರಾಧನೆ, ಊರಿಗೆ ಉಪಕಾರ ಮಾಡುವ ವಿಧಾನ ಎಲ್ಲ ನಮ್ಮ ಚಾವಡಿಯಿಂದಲೇ ನಡೀಬೇಕು. ಇದು ಮುಖ್ಯ. ಇದನ್ನು ಗಮನಿಸಿಕೊಳ್ಬೇಕು. ಗುತ್ತಿನ ಚಾವಡಿ ಅಂತ ಹೇಳಿದರೆ ಅಲ್ಲಿ ಯಾರಿಗೂ ಭೇದ ಸಲ್ಲದು. ಅಲ್ಲಿ ಮಾನವತಾ ಮಾತ್ರ ಕೆಲಸ ಮಾಡುವುದು. ಅಂದರೆ ದೈವಗಳು ಹಾಗೆ ಧರ್ಮದೇವತೆಗಳಿಗೆಲ್ಲರೂ ಒಂದೇ. ಆದ್ದರಿಂದ ಅದನ್ನು ಪುನರುಪಯೋಗ ಜನಮಾನಸಲ್ಲಿ ತರಬೇಕು ಎಂಬ ಒಂದು ಗುರು ನಿತ್ಯಾನಂದರ ಮಾರ್ಗದರ್ಶನವು ಮತ್ತು ನಮ್ಮ ಸಂಪರ್ಕದಲ್ಲಿರುವಂಥ ದೊಡ್ಡ ದೊಡ್ಡ ಮನೆತನದ ಎಲ್ಲ ಜಾತಿಗಳಿಗೆ ಸೇರಿದಂಥ ನಾವಿಲ್ಲಿ 900 ಆಮಂತ್ರಣವನ್ನು ಕಳಿಸಿದ್ದೇವೆ. ಇದರಲ್ಲಿ ನಾಡವರು ಅಂದರೆ ಬಂಟರು, ಆಮೇಲೆ ಬಿಲ್ಲವರು, ಮುರಕಾಲರು, ಆಮೇಲೆ ಬ್ರಾಹ್ಮಣರು, ಸಫಲಿಗರು, ಕುಲಾಲರು, ಶೆಟ್ಟಿಗಾರರು, ಆಮೇಲೆ ಮುಸ್ಲಿಮರ 2 ಮನೆಗೂ ಹೋಗಿದೆ, ಆಮೇಲೆ ಕ್ರಿಶ್ಚಿಯನ್ರ ಗುತ್ತಿನ ಮನೆಗೂ ಹೋಗಿದೆ, ಆಮೇಲೆ ಹಿಂದುಳಿದ ಜಾತಿ SC ST ಹೇಳ್ತಾರೆ ಅವರಲ್ಲೂ ಗುತ್ತಿನ ಮನೆ ಉಂಟು, ಅವರಿಗೂ ಹೋಗಿದೆ. ನೀವು ಬೆಳ್ತಂಗಡಿ ಕಡೆಗೆ ಹೋದರೆ ಮಲೆಕುಡಿ ಅನ್ನೋರ ಹತ್ರವೂ 4 ಗುತ್ತಿನ ಮನೆ ಉಂಟು. ನೀವು ಇದು ಯಾರೂ ಇಲ್ಲಿವರೆಗೆ ಇದನ್ನು ಹೇಳಿಲ್ಲ, ತಿಳ್ಕೊಳ್ಳಿಲ್ಲ. ಸಾಧಾರಣ 900 ಮನೆಯನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಅಂದರೆ ನಾನು ಏನಲ್ಲ, ಇಲ್ಲಿ ಸೇರಿದವರ ಪ್ರಯತ್ನ ಮತ್ತು ಇದರ ಹಿಂದೆ ಕೆಲವರು ಜನ ಇದ್ದಾರೆ, ಎಲ್ಲರೂ ಸೇರಿದ್ದಾರೆ. ಎಲ್ಲ ಗುತ್ತಿನವರಿಗೆ ಬಹಳ ಸಂತೋಷ ಆಗಿದೆ ಈ ಸಲ ಇಂಥ ಒಂದು ಕಾರ್ಯಕ್ರಮ ಮಾಡುವುದು. ಇಲ್ಲಿ ಉದ್ದೇಶ ಇಷ್ಟೇ, ನಾವು ಸಮ್ಮೇಳನ ಮಾಡುವುದಲ್ಲ. ಇಲ್ಲಿ ನಾವು ಅದನ್ನು ಶಿರೋನಾಮೆಯನ್ನು ಇಟ್ಟಿದ್ದೇವೆ, ಗುತ್ತು ನಿಮಗೆಷ್ಟು ಗೊತ್ತು ಅಂತ ಹೇಳಿ. 19ನೇ ತಾರೀಕಿನ ಬೆಳಗ್ಗೆಯಿಂದ ಸಂಜೆವರೆಗೆ 3 ಅವಧಿಯಲ್ಲಿ ಒಂದೊಂದು ಗಂಟೆ ಒಂದು ವಿಚಾರಗೋಷ್ಠಿ ನಡೀತದೆ. ಗುತ್ತಿನ ಬಗ್ಗೆ ನಿಮ್ಗೆ ಏನು ತಿಳಿದಿದ್ದೀರಿ ಎಂಬ ಒಂದು ಸಿದ್ಧಾಂತದ್ದು. ಏನು ಅಂತ ಹೇಳಿದರೆ, ಇಲ್ಲಿ ಮಾತಾಡುವಾಗ ಬಾಯಿ ಮಾತಿಗೆ ಎಲ್ಲವೂ ಹೇಳ್ಬೋದು, ಆದರೆ ಇಲ್ಲಿ ತುಂಬ ಸತ್ಯ ಉಂಟು. ಈ ಸತ್ಯ ಹೊರಗೆ ಬರಬೇಕು. ಗುತ್ತುದಾಯ ಅಂತ ಹೇಳುವ ಒಂದು ಅದು ಸರಿ ಕೂಡ ಒಂದು ಕೆಲವು ತಪ್ಪುಗಳಾಗಿದೆ, ಹೌದು. ಆದರೆ ಅದನ್ನು ಎಣಿಸಬಾರ್ದು. ಹಾಗೆ ಗುತ್ತು ಅಂತ ಹೇಳಿದ್ರೆ ಇವತ್ತು ನೋಡಿ, ನ್ಯಾಯಾಲಯದಲ್ಲಿ ಇಷ್ಟು ನ್ಯಾಯಗಳು ಪರಿಹಾರ ಆಗ್ತಾ ಉಂಟು, ಎಷ್ಟೋ ನ್ಯಾಯಗಳು ಬಾಕಿ ಉಂಟು. ಹಿಂದೆ ಹಾಗೆ ಇರಲಿಲ್ಲ. ಗೆದ್ದವ ಸೋತವ ಸತ್ಯ ಎಂಬ ಸಿದ್ಧಾಂತ ಈಗಿನ ನ್ಯಾಯ ವ್ಯವಸ್ಥೆದ್ದು. ಹಿಂದಿನ ನ್ಯಾಯ ವ್ಯವಸ್ಥೆ ಚಾವಡಿಯಲ್ಲಿ 15-20 ನಿಮಿಷದಲ್ಲಿ ಮುಗಿತಾ ಇತ್ತು. ಯಾವ ಇಂಪ್ಲೇಡಿಂಗ್ ಅಪ್ಲಿಕೇಶನ್ ಇರಲಿಲ್ಲ, ಅಲ್ಲಿ ಯಾವುದೇ ವಾಯ್ದೆ ಇರಲಿಲ್ಲ, ಯಾವುದೇ ಶಿಕ್ಷೆಯೂ ಇರಲಿಲ್ಲ. ಇದು ಇನ್ನೊಂದು, ಮಧ್ಯಕಾಲೀನದಲ್ಲಿ ಬ್ರಿಟಿಷರು ಗುತ್ತಿನ ಮನೆಗಳಿಂದಾಗಿ ಅವರಿಗೆ ಆಡಳಿತ ಹಿಡಿಯಲಿಕ್ಕೆ ಆಗದೇ ಇಲ್ಲದೆ ಗುತ್ತಿನ ಮನೆಯವರನ್ನು ಹಿಡಿದೇ ಮಾಡಿದಂಥ, ಸಮಾಜದ ಮೇಲೆ ಮಾಡಿದಂಥ ಕೆಲವೊಂದು ಕಾನೂನುಗಳು ಗುತ್ತಿನ ಮನೆಯನ್ನು ಜನಸಾಮಾನ್ಯ ತಿರಸ್ಕಾರ ಬರುವ ಹಾಗೆ ಮಾಡಿತು. ಇದು ಸತ್ಯ. ಇದಕ್ಕೆ ಎಷ್ಟು ಆಧಾರವನ್ನು ಕೊಡಬಲ್ಲೆ ನಾನು. ಆದ್ದರಿಂದ ಇಲ್ಲಿ ಏನು ಅಂತ ಹೇಳಿದರೆ, ಗುತ್ತಿ ಹಾಗೆ ಹುಟ್ಟುಕೊಂಡಿತು, ಅದರ ಆಶಯ ಏನಿತ್ತು ಹೇಳಿ ಒಂದು ಹಂತದ ನಾವು ವಿಚಾರಗೋಷ್ಠಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಶ್ನೋತ್ತರ ನಡೀತದೆ. ಅಲ್ಲಿರುವಂಥ ಏನು ಅಂತೇಳಿ ಯಾರಿಬ್ಬರು ವಿಚಾರ ಮಂಡಿಸ್ತಾರ. ಮೊದಲನೇದಾಗಿ ಏನು ಅಂತ ಹೇಳಿದರೆ, YN ಶೆಟ್ಟಿ ಮತ್ತು KL ಗುಂಡಂತಾಯರವರು ಸಾಮಾಜಿಕ ದೃಷ್ಟಿಕೋನದಲ್ಲಿ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಗುತ್ತುವಿನ ಹುಟ್ಟು ಪರಂಪರೆ ಆಶಯ ಏನಿತ್ತು ಅಂತ ಎಂಬ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಅದರ ಬಗ್ಗೆ ಪ್ರಶ್ನೋತ್ತರ ನಡೀತದೆ. ಆಮೇಲೆ ನಾನು ಅದರ ಸಮನ್ವಯಕಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಅಲ್ಲಿ ಬರುವ ಪ್ರಶ್ನೋತ್ತರಕ್ಕೆ ನಿತ್ಯಾನಂದರೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆ ನಂತರ 2ನೇ ಅವಧಿಯ ಏನು ಅಂತ ಹೇಳಿದರೆ ವಿಚಾರಗೋಷ್ಠಿಯಲ್ಲಿ ಈ ಗುತ್ತು ಬೀಡು ಭಾವ ಬಾರಿಕೆ ಬಗ್ಗೆ ಅದಕ್ಕೆ ಯಜಮಾನ ಅಂತ ಬೇಕು. ಗುತ್ತು ಅಂತ ಹೇಳಿದರೆ ಎಲ್ಲರೂ ಗುತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗುತ್ತಿನ ಮನೆಯಲ್ಲಿ ಒಬ್ಬ ಸಮಾಜಕ್ಕೆ ಗುತ್ತಿನ ಮನೆಯವರು ಬಿಟ್ಟುಕೊಡ್ಬೇಕು, ಅದೇ ಗಡಿ. ತನ್ನ ಸುತ್ತ ಒಂದು ಗಡಿಯನ್ನು ಹಾಕ್ಕೊಂಡು ಸಮಾಜ ಬದ್ಧತೆ ನೆನಪಿಟ್ಟುಕೊಳ್ಳಿ, ಅವನ ಕುಟುಂಬ ಬದ್ಧತೆಯ ಗಡಿ ಅಲ್ಲ ಅದು. ಸುತ್ತದ ಸಮಾಜದ ರಕ್ಷಣೆಯ ಬದ್ಧತೆಯ ಗಡಿಯನ್ನು ಹಾಕ್ಕೊಂಡು ಬದುಕುವ ಆತ ಗಡಿಕಾರ. ಗಡಿಯನ್ನು ಧಾರಣೆ ಮಾಡುವುದು ಪ್ರದಾನ ಮಾಡುವುದಲ್ಲ ಅವನಿಗೆ. ಆತನು ಇಡೀ ಗುತ್ತಿನ ಮನೆಯ ಕುಟುಂಬಿಕರು ಸೇರಿಕೊಂಡು ಸಮಾಜದ ಸೇವೆಗೆ ಬಿಟ್ಟುಕೊಡು. ಹಾಗಾದರೆ ಆತನ ಆ ಗಡಿಕಾರನಿಗೆ ಏನು ಬದ್ಧತೆ ಉಂಟು, ಅವನ ಗಡಿ ನಿರ್ವಹಣೆ ಹೇಗೆ, ಆತ ಹೇಗೆ ನಡೀಬೇಕು, ಹೇಗೆ ನುಡಿಬೇಕು ಅಂತ ಹೇಳಿ ಮೂಲದಲ್ಲಿ ಇತ್ತು ಒಂದು ಸಂವಿಧಾನಕ್ಕೆ. ಈಗ ಅದು ಯಾವುದೋ ಕಾರಣದಿಂದ ತಪ್ಪಿ ಹೋಗಿದೆ. ಅದರ ಬಗ್ಗೆ ಚರ್ಚೆಗಳು ನಡೀತದೆ. ಅದರಲ್ಲಿ ತಿಂಗಳ ವಿಕ್ರಮಾರ್ಜುನ ಹೆಗಡೆಯವರು ಅದರ ಸಾಮಾಜಿಕ ದೃಷ್ಟಿಕೋನವನ್ನು, ಆಮೇಲೆ ಡಾಕ್ಟರ್ ಯಾಜಿ ನಿರಂಜನ ಭಟ್ರವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದ ಬಗ್ಗೆ ಮಾತಾಡ್ತಾರೆ. ಮುಂದಕ್ಕೆ ಕೊನೆಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಕೊನೆಯ ವಿಚಾರಗೋಷ್ಠಿಯಲ್ಲಿ ಭವಿಷ್ಯದಲ್ಲಿ ಹೇಗೆ ನಡ್ಕೊಳ್ಳುವುದು, ಗುತ್ತು ಬೀಡು ಭಾವ ಬಾರಿಕೆ ಹೇಗೆ ಒಟ್ಟಾಗಿ ಈಗಿರುವಂಥ ಸಾಮಾಜಿಕ ವಿಪ್ಲವಗಳು ಕೆಲವೊಂದು, ಇದನ್ನು ಯಾವ ರೀತಿಯಲ್ಲಿ ನಾವು ನಮ್ಮ ಅಳಿಲ ಸೇವೆಯನ್ನು ಮಾಡಬಹುದು, ಯಾವುದೇ ಭೇದ ಇಲ್ಲದೆ, ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಯಾವುದೇ ಗತ್ತು ಅಹಂಕಾರಿಕೆ ಇಲ್ಲದೆ, ಸಾಮಾನ್ಯನಾಗಿ ಒಬ್ಬ ಗುತ್ತಿನ ಗಡಿಕಾರ
ತನ್ನ ಸುತ್ತದ ಸಮಾಜದ ಅಭಿವೃದ್ಧಿಗೆ ಹೇಗೆ ಬದುಕಬಹುದು, ಯಾವ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಈಗಿನ ಭೇದಗಳನ್ನು ಪರಿಹರಿಸಿ ನಿಜವಾದ ಗುತ್ತಿನನ್ನು ಹೇಗೆ ತೋರಿಸ್ಕೊಳ್ಬೋದು, ಬೀಡಿನ ಆಡಳಿತವನ್ನು ಹೇಗೆ ತೋರಿಸ್ಕೊಳ್ಬೋದು, ಈಗಿನ ಸಂವಿಧಾನವನ್ನು ಒಪ್ಪಿಕೊಂಡು, ಈಗಿನ ಸಂವಿಧಾನಬದ್ಧ ಕಾನೂನು ಒಪ್ಪಿಕೊಂಡು ಅದರ ಒಳಗೆ ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಬದುಕು ನೆಮ್ಮದಿ. ನೋಡಿ, ಈಗಿನ ಅಧಿಕಾರಿಗಳಿಗೆ ಪಾಪಪ್ರಜ್ಞೆ ಇಲ್ಲ, ಈಗಿನ ಆಳುವವರಿಗೂ ಅದೇ ರೀತಿ ಪಾಪಪ್ರಜ್ಞೆಗಳಿಲ್ಲ ಕೆಲವು ವಿಚಾರದಲ್ಲಿ. ಆದರೆ ಇಲ್ಲಿ ಹಾಗೆಲ್ಲ, ಇಲ್ಲಿ ಎಲ್ಲದಕ್ಕೂ ದೈವದ ನೆರಳಿರ್ತದೆ, ದೈವದ ಬದ್ಧತೆ ಇರ್ತದೆ, ದೈವದ ಅವ್ಯಕ್ತವಾದ ಹೆದರಿಕೆ ಇರ್ತದೆ. ಅದನ್ನು ಇಟ್ಟುಕೊಂಡು ಯಾವ ರೀತಿ ದೈವಗಳು ಯಾವತ್ತೂ ಭೇದ ಮಾಡಲಿಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗವನ್ನು ಜಾತಿ ಮತ್ತು ಭೇದ ಇಲ್ಲದೆ ಹೇಗೆ ನಡ್ಕೊಳ್ಬೋದು. ನೀವು ನೋಡಿರ್ಬೋದು, ತುಳುನಾಡಲ್ಲಿ ಕೆಲವು ಕಡೆ ಮುಸ್ಲಿಮರು ಹೋಗ್ತಾರೆ, ಕೆಲವು ಕಡೆ ಕ್ರಿಶ್ಚಿಯನ್ರು ಹೋಗ್ತಾರೆ. ಮುಸ್ಲಿಮರ ಗುತ್ತಿನ ಮನೆ ಇದೆ, ಕ್ರಿಶ್ಚಿಯನ್ರ ಗುತ್ತಿನ ಮನೆ ಇದೆ. ಹಾಗಾದರೆ ಭೇದ ಎಲ್ಲಿಂದ ಬಂತು? ಇದನ್ನು ತೊಡೆದು ಹಾಕಬೇಕು. ಅದಕ್ಕೋಸ್ಕರ ನಾವು ಕೊನೆಯ ಅದರಲ್ಲಿ ಏನಿಟ್ಟಿದ್ದೇವೆ ಅಂತ ಹೇಳಿದರೆ, ಭವಿಷ್ಯದಲ್ಲಿ ಗುತ್ತುಗಳು, ಬೀಡುಗಳು, ಬಾರಿಕೆ ಮತ್ತು ಭಾವ ಪರಡಿಗಳು ಯಾವ ರೀತಿ ನಮ್ಮ ಚಿಂತನೆ ಆಗಿ ಆಮೇಲೆ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡ್ತೇವೆ. ನಾವು ಆ ನಿರ್ಣಯವನ್ನು ಅಂಗೀಕಾರ ಮಾಡಿ ದೈವಕ್ಕೆ, ಸರ್ಕಾರಕ್ಕೆ ಕಳುಹಿಸುವುದು ಇದು ಮೊದಲು. ನಾವು ಸಾಮೂಹಿಕವಾಗಿ ಎಲ್ಲ ಗುತ್ತು, ಬೀಡು, ಬಾರಿಕೆ ಪ್ರಮುಖರು ಕೂತ್ಕೊಂಡು ದೈವಿಕವಾಗಿ ಒಂದು ಪ್ರಾರ್ಥನೆಯನ್ನು ನಡೆಸ್ತೇವೆ. ಇಲ್ಲಿ ಇದು ಪ್ರಧಾನವಾದ ನಿರ್ಣಯ ದೈವಗಳಲ್ಲಿ ನಮ್ಮದು. ಅವರವರ ಗುತ್ತಿನ, ಅಷ್ಟು ಜನ ಗುತ್ತಿನವರು ಸೇರುವಾಗ ಅವರ ಮನೆಯ ಧರ್ಮದೇವತೆಗಳಲ್ಲಿ ಬಂದು ಸೇರಿಯೇ ಸೇರ್ತಾರೆ. ಅಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಬಹಳವಾದ ಒತ್ತು ಕೂಡ ಉಂಟು. ಅಲ್ಲೊಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ಮುಂದಕ್ಕೆ ಮುಂದುವರಿಯುವ, ಆಮೇಲೆ ಮುಂದಕ್ಕೆ ಈ ಏನು ಚಳವಳಿ ಆರಂಭಿಸಿದ್ದೇವೋ ಇದು ಮುಂದುವರಿಬೇಕು. ಬರುವ ವರ್ಷ ಎಲ್ಲಿ ಮಾಡುವುದು, ಅದಕ್ಕೋಸ್ಕರ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಯೋಚನೆ ಉಂಟು. ಆಮೇಲೆ ಅದರ ಮಧ್ಯದಲ್ಲಿ ಜನಸಾಮಾನ್ಯರಲ್ಲಿ, ಗುತ್ತುಗಳಲ್ಲಿ ಯಾವ ರೀತಿ ಸಂಪರ್ಕ ಇಟ್ಟುಕೊಂಡು ಈ ಚಿಂತನೆಯನ್ನು ಮುಂದುವರಿಸುವುದು ಎಂಬ ವಿಚಾರದಲ್ಲೂ ಬೆಳಗ್ಗೆ 9ರಿಂದ 4ರವರೆಗೆ, 10ವರೆಯಿಂದ 4ರವರೆಗೆ ವಿಚಾರಗೋಷ್ಠಿ ನಡೆದು 4ರಿಂದ 4ವರೆಗೆ ತೀರ್ಮಾನಗಳು ನಾವು ತಗೊಳ್ತೇವೆ. ನಾವು ಇಷ್ಟೇ ತಮ್ಮಲ್ಲಿ ಪ್ರಾರ್ಥನೆ ಮಾಡುವುದು. ಗುತ್ತಿನ ಹಬ್ಬ ಆಗಿ ಈ ಸಲ ಒಂದು ಹೊಸ ಪರಿಕಲ್ಪನೆ ಹುಟ್ಟುಹಾಕಿದ್ದೇವೆ. ನಾವು ಎಷ್ಟೋ ಜನರಿಗೆ ಕಾಗದ ಆಮಂತ್ರಣ ಎಲ್ಲ ಕಳಿಸಿದ್ದೇವೆ. ಯಾರಿಗಾದರೂ ಸಿಕ್ಕದಿದ್ದರೆ ತಮ್ಮಲ್ಲಿ ದೃಶ್ಯ ಮಾಧ್ಯಮದ ಪತ್ರಿಕಾ ಮಿತ್ರರಲ್ಲಿ ತಮ್ಮಲ್ಲಿ ನಮ್ಮ ವಿನಂತಿ ಅಂತ ಹೇಳಿದರೆ, ಎಲ್ಲರಿಗೂ ಈ ಸುಟ್ಟಿ ಮುಟ್ಟುವಾಗಿ ಇದಕ್ಕೊಂದು ಪ್ರಚಾರವನ್ನು ಕೊಡಬೇಕು, ಎಲ್ಲರೂ ಬಂದು ಭಾಗವಹಿಸಬೇಕು. ಈ ಬಗ್ಗೆ ಒಂದು ಹೊಸವಾದ ಒಂದು ಚಿಂತನೆ, ಈ ಲಹರಿಯನ್ನು ಸಮಾಜದ ಮನೆ ಮನೆಗೂ ಮುಟ್ಟಿಸಬೇಕು. ಗುತ್ತಿನ ಮನೆಗೆ, ಬೀಡಿನ ಬಗ್ಗೆ, ಭಾವ ಬಾರಿಕೆ ಪರಡಿಗಳ ಬಗ್ಗೆ ಇರುವಂಥ ಒಂದು ಕೀಳರಿಮೆ ಉಂಟು ಜನಸಾಮಾನ್ಯರಲ್ಲಿ. ಇವತ್ತು ಭೂತದ ನೇಮಕೋಲಕ್ಕೆ ಮಾತ್ರ ಗುತ್ತು ಸೀಮಿತ ಆಗಿದೆ, ಇದು ತಪ್ಪು. ಇದಲ್ಲ, ಸುತ್ತದ ಸಮಾಜದ ಬದ್ಧತೆಯೇ ಗುತ್ತಿನ ಆಡಳಿತ ವ್ಯವಸ್ಥೆ. ದೈವಗಳು ನುಡಿ ಕೊರುವಾಗ ಹೇಳ್ತದೆ, ನೀವು ಕೇಳಿರ್ಬೋದು, ಗುತ್ತು ಮತ್ತು ಗುರು ಎರಡೂ ಸಮಾನ ಅಂತೇಳಿ. ಗುರುವೇ ಗುತ್ತು, ಗುತ್ತುವೇ ಗುರು ಅಂತ ನೀವು ನೋಡಿರ್ಬೋದು. ಹಾಗಾದರೆ ಅದರ ಅರ್ಥ ಏನು? ಗುರು ಅಂತ ಹೇಳಿದರೆ ಏನು? ಅಜ್ಞಾನಿನ ದಿವರಂದಸ್ಥ ಜ್ಞಾನಾಂಜನ ಶಲಾಕಾಯ ಅಂತ ಹೇಳ್ತದೆ ಶಾಸ್ತ್ರ. ಗುರು ಸರ್ವವನ್ನು ತೋರಿಸುವ. ಹಾಗಾದರೆ ಗುತ್ತಿನ ಮನೆ ಜವಾಬ್ದಾರಿ ಅಲ್ವೇ ಅದು? ನಾವು ತುಂಬ ಬದಲಾಗಲಿಕ್ಕುಂಟು. ನಮ್ಮ ಮನೆತನಗಳಲ್ಲಿ ಇದ್ದವರು ನಮ್ಮಲ್ಲಿರುವಂಥ ಕೀಳರಿಮೆಯನ್ನು ಬಿಡಬೇಕು. ನೀನು ಅಲ್ಲಿ ಕೂತ್ಕೊಳ್ಳು, ಅವ ಇಲ್ಲಿ ಕೂತ್ಕೊಳ್ಬೇಕು. ಇಷ್ಟೆಲ್ಲ ಕಾಲ ಬದಲಾಗುವಾಗ ನಾವು ಅದನ್ನು ಬದಲಾವಣೆ ಮಾಡಿಕೊಂಡು, ಹಾಗೆ ಇರಲಿಲ್ಲ. ಬ್ರಿಟಿಷರು ಹುಟ್ಟು ಹಾಕಿದ ವ್ಯವಸ್ಥೆ ಇದು 200 ವರ್ಷದಲ್ಲಿ. ಅದು ಈಗ ಬೇರು ಬಿಟ್ಟು ಮರ ಆಗಿ ಗುತ್ತಿನ ಬೀಡುಗಳ ಆಡಳಿತ ವ್ಯವಸ್ಥೆಯೇ ಹೋಯಿತು. ಅದು ಈಗಿನ ಕೆಲವು ವರ್ಷಗಳಲ್ಲಿ, ಈ 10 ವರ್ಷಗಳಲ್ಲಿ ಕೆಲವು ಕಡೆ ಗುತ್ತುಗಳು, ಬೀಡುಗಳು ಉತ್ಥಾನ ಆಗ್ತಾ ಇವೆ. ತಮ್ಮ ಪತ್ರಿಕಾ ಮಿತ್ರರ ಪ್ರಾರ್ಥನೆ ಇಷ್ಟೇ, ಇದೊಂದು ಜನಸಾಮಾನ್ಯರಿಗೆ ತಿಳಿಸಿ, ಇದೊಂದು ಉದ್ದೇಶ ಸರಿಯಾಗಿ ಆಗಲಿ. ಸಮಾಜದಲ್ಲಿರುವಂಥ ಈಗಿರುವಂಥ ಏನು ಅಂತೇಳಿ ಅಸಹಿಷ್ಣುತೆ ಏನೋ ಒಂದು ಮನುಷ್ಯನಿಗೆ ಹೊಕ್ಕಿಬಿಟ್ಟಿದೆ. ಅದನ್ನು ನಿವಾರಿಸುವಲ್ಲಿ ಅತ್ಯಂತ ಜವಾಬ್ದಾರಿ ನಮ್ಮ ಮನೆತನಗಳಿಗಿದೆ. ನಮ್ಮ ಗುತ್ತು, ಬೀಡು, ಭಾವ ಇದಕ್ಕೆ ಎಲ್ಲರಿಗೂ ನಮಗಿದೆ, ಎಲ್ಲರಿಗಿಂತ ಮೊದಲು. ಇದು ನಾನೊಬ್ಬ ಗಡಿಕಾರನಾಗಿ ನಾನು ಹೇಳ್ತೇನೆ. ಆದ್ದರಿಂದ ಇಲ್ಲಿರುವಂಥ ಹೆಚ್ಚಿನವರು ಗುತ್ತಿನ ಮನೆಯವರು ಸೇರಿದ್ದಾರೆ, ಬೀಡು, ಬಾರಿಕೆ, ಪರಡಿಯವರು, ನಮಗೆಲ್ಲ ಸಮಾಜದ ಬದ್ಧತೆ ಇದೆ. ನಾವು ಮೊದಲ ಸಮಾಜವಾದಿಗಳು, ಮತ್ತೆ ಸಮಾಜವಾದ ಹುಟ್ಟಿಕೊಂಡದ್ದು. ನಮಗೆಲ್ಲರೂ ಸಮಾನರು, ಯಾವುದೇ ಭೇದ ಇಲ್ಲ. ಇದನ್ನು ಮುಟ್ಟುವಾಗಿ ತಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀರಿ, ಇಲ್ಲಿ ಸೇರಿದ್ದೀರಿ. ವಿಷಯವನ್ನು ನನಗೆ ತಿಳಿದ ಮಟ್ಟ, ನಾನೇನೋ ತುಂಬ ತಿಳಿದವಲ್ಲ, ಹೇಳಿದ್ದೇನೆ. ಏನಾದರೂ ಹೆಚ್ಚಿಗಮ್ಮಿದ್ದನ್ನು ಸರಿ ಮಾಡಿಕೊಂಡು ಇಡೀ ಸಮಾಜಕ್ಕೆ, ಪ್ರಜಾಜನರಿಗೆ ಇದರ ವಿಚಾರವನ್ನು ಬಿತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ. 720 ಗುತ್ತಿನ ಮನೆಗಳು ಇಲ್ಲಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1720 ಗುತ್ತಿನ ಮನೆಗಳುಂಟು. ಆಮೇಲೆ 198 ಬೀಡಿನ ಮನೆಗಳುಂಟು. ಆಮೇಲೆ ಇಲ್ಲಿ ಏನು ಅಂತ ಹೇಳಿದ್ರೆ, ಪ್ರಾಚೀನಲ್ಲಿ ಬಂದ, ನೀವು ಸರಿ ತೆಗೆದುಕೊಳ್ಬೇಕು, ಬಂದಂಥ ಆಡಳಿತ ವ್ಯವಸ್ಥೆಗೆ ಒಬ್ಬ ಚಕ್ರವರ್ತಿ ದೇಶಕ್ಕೆ, ಆತನ ಅಡಿಯಲ್ಲಿ 16 ಮಹಾಮಂಡಲೇಶ್ವರರು. ಆ ಒಬ್ಬ ಮಂಡಲೇಶ್ವರ 16 ಮಂಡಲೇಶ್ವರ ನಿರ್ಮಾಣ ಮಾಡುವುದು, ಒಬ್ಬ ಮಂಡಲೇಶ್ವರ 16 ಅರಸರನ್ನು ನಿರ್ಮಾಣ ಮಾಡುವುದು, ಒಬ್ಬ ಅರಸ 16 ಬೀಡನ್ನು ನಿರ್ಮಾಣ ಮಾಡಿದ್ದು, ಒಂದು ಬೀಡು 16 ಗುತ್ತನ್ನು ನಿರ್ಮಾಣ ಮಾಡಿದ್ದು. ಇದು ಸಿಸ್ಟಮ್. ಈಗ ನೀವು ನೋಡ್ತೀರಿ, ಪಂಚಾಯತ್
ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಸುಧನ್ವ ನಾವು ಅಲ್ಲಿ ಕೊಟ್ಟಿದ್ದೇನೆ. ಸುಧನ್ವ ಮಹಾರಾಜನ ಕಾಲದಲ್ಲಿಯೇ ಈ ಸಂವಿಧಾನ ಬಂದಿದೆ. ಆದರೆ ಇವತ್ತಿನ ಸಂವಿಧಾನಕ್ಕೆ ರಾಜಕಾರಣ ದೃಷ್ಟಿ ಇರ್ಬೋದು, ಆವತ್ತಿನ ಇದಕ್ಕೆ ಧರ್ಮದ ಪದ್ಧತಿ ಇತ್ತು. ಆದ್ರಿಂದ ಅದೆಲ್ಲ ಇವತ್ತೇನಾಗಿದೆ ಅಂತ ಹೇಳಿ ನೋಡಿ, ಅದರಲ್ಲೂ ವಿಭಾಗ ಆಯಿತು. ಬೀಡು, ಆಮೇಲೆ ಭಾವಗಳು. ಭಾವಕ್ಕೆ ಗಡಿ ಇಲ್ಲ, ಆದರೆ ಗುತ್ತಿನ ಒಂದು ಭಾಗ ಅದು. ಭಾವ ಅಂತ ಹೇಳಿದ್ರೆ ಅರ್ಥ ಅಂಶ ಅಂತೇಳಿ. ಅಕ್ಕನ ಗಂಡ ಭಾವ ಹೇಗೆಂದರೆ ಮನೆಯ ಅಂಶವನ್ನು ಹಿಡ್ಕೊಂಡು ಹೋದವ ಅಂತೇಳಿ, ಅದಕ್ಕೆ ಭಾವ ಅಂತ ಹೇಳೋದು. ಅದು ಗುತ್ತಿನ ಒಂದು ಅಣ್ಣ ತಮ್ಮಂದರು 7-8 ಜನ ಅವರು ಒಂದು ಊರಲ್ಲೆಲ್ಲ ಅವರ ಆವತಿಯಲ್ಲಿ ಬಂದಾಗ ಅದನ್ನು ಹಂಚಿಕೊಂಡ ವಿಧಾನ. ಆದರೆ ಗುತ್ತಿನ ಭಾವದವರು ಮೂಲವಾಗಿ ಆರಾಧನೆಗೆ ಗುತ್ತಿಗೆ ಬರಬೇಕು, ಆದರೆ ಭಾವಕ್ಕೆ ಗಡಿ ಇಲ್ಲ. ಆಮೇಲೆ ಬರ್ಕೆ, ಅಳಿದು ಹೋದ ಮನೆತನವನ್ನು ಉಳಿದು ಬೆಳೆಸಿಕೊಂಡು ಬಂದದ್ದು ಬಾರಿಕೆ, ಅದನ್ನು ಬಾರಿಕೆ ಬರ್ಕೆ ಅಂತ ಹೇಳ್ತಾರೆ. ಆಮೇಲೆ ಪರಾಡಿ, ಬೀಡಿನ ಮನೆ ಬಿದ್ದು ಹೋಗಿ ತಿರುಗ ಮೇಲೆ ಬಂದ ಜಾಗ ಪರಾಡಿ. ಈ ರೀತಿ ವಿಭಾಗಗಳು. ಅದರಲ್ಲಿ ಪರಡಿ ಇವತ್ತಿರುವುದು 28 ಮಾತ್ರ, ಎಲ್ಲ ಹೋಯ್ತು. ಭಾವಗಳು ಅದರಲ್ಲಿ ಭಾವದಲ್ಲಿ ಇನ್ನೊಂದು ಮನೆ ಬರ್ತದೆ, ಮಾಗಂದಡಿ ಅಂತೇಳಿ. ಅದು ಭಾವಕ್ಕಿಂತ ಕೆಳಗೆ ಅದು ಒಂದು ಹಣ್ಣು ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಟ್ ಮೇಲೆ ಇರುವಂಥ ಸ್ಥಾನದಲ್ಲಿ ಈಗ ಬೀಡಿನ ಮನೆ ಇರುವಂಥ ಬೀಡಿನ ಅಡಿಯಲ್ಲಿ ಗುತ್ತು. ಆದರೆ ಗುತ್ತಿನ ಆಡಳಿತ ಚಕ್ರವರ್ತಿಯು ಬೆಚ್ಚಿಕೊಂಡಿದ್ದ. ಜನಸಾಮಾನ್ಯರಲ್ಲಿ ಕನೆಕ್ಟ್ ಮಾಡುವುದು ಗುತ್ತಿನವ. ಆದರೆ ಗುತ್ತಿನ ಆಡಳಿತ ಮಾತ್ರ ಬೀಡಿನ ಅಂಕೆಯಲ್ಲಿ ಇರಬೇಕು ಅಂತ ಉಂಟು. ಬೀಡನ್ನು ಮೀರಿ ಗುತ್ತಲ್ಲ, ಯಾವುದೇ ಗುತ್ತಿನ ಆಡಳಿತ ಬೀಡಿನ ಅಂಕೆಯಲ್ಲಿದ್ದೇ ಮಾಡಿಕೊಳ್ಬೇಕು ಅಂತ ಉಂಟು. ಬೀಡಿಗೆ ಎಷ್ಟು ಅಧಿಕಾರ ಉಂಟು. ಈಗ ನೀವು ಹೇಳಿದ ಇಷ್ಟು ಈಗ ಗುತ್ತಿನ ಮನೆ ಮತ್ತು ಬೀಡಿನ ಮನೆಗೆ ಇದೆ ಕಾರ್ಯರೂಪದಲ್ಲಿ ಇಲ್ಲ. ಅದನ್ನೇಕೆ ನಾವು ವಿಚಾರಗೋಷ್ಠಿ. ಗುತ್ತು ತಿಳಿದೇನು ಹೇಳಿ ಅಲ್ಲೊಬ್ಬ ಗಡಿಕಾರ ಬೇಕು. ಅಲ್ಲಿ ಆದ ಬೆಳಗ್ಗೆದ್ದು ಪಂಚದೈವ ಆರಾಧನೆ ಮಾಡಿ ತನ್ನ ನಿತ್ಯ ಕರ್ಮಗಳನ್ನು ಮಾಡಿ ಸುತ್ತದ ಸಮಾಜದ ಜನ ಇಷ್ಟೊತ್ತಿಗೆ ಬರಬೇಕು ಅಂತ ನಿಯಮ ಇರ್ತದಲ್ಲಿ ಅವರ ಕಷ್ಟವನ್ನು ಹೇಳುವಾಗ ತನ್ನಿಂದಾದ ಸಹಾಯ ಮಾಡಬೇಕವ ಆತ. ಹೇಗೆ? ತನ್ನ ದೈವದಲ್ಲಿ ಪ್ರಾರ್ಥನೆ ಮಾಡಿ ಸಹಾಯ ಮಾಡುವುದು. ಗಡಿಯಾಕಾಗುವುದು ಆತನ ಆತ್ಮದಲ್ಲಿರುವಂಥ ದೇವತ್ವ ದೈವದಲ್ಲಿ ಸೇರಿಕೊಳ್ತದೆ. ಆತನ ಮಾತೆ ದೈವದ ಮಾತಾಗಿರ್ತದೆ. ಇಲ್ಲಿ ವಿಚಾರ ಇರುವುದು ಇದು. ಆದ್ದರಿಂದ ಗುತ್ತಿನವರು ಅಂತ ಹೇಳ್ಬೋದು ನಾವು. ಗುತ್ತಿನ ಬಂದು ಆದರೆ ಗುತ್ತಿನ ಅಧಿಕೃತ ಯಜಮಾನ ಆ ಗುತ್ತಿಗೆ ಗಡಿಯಾಗಬೇಕು. ಆತನೇ ಅಧಿಕೃತ ಯಜಮಾನ. ನಮ್ಮಲ್ಲಿ ಗುತ್ತಿನ ಪರಂಪರೆಗಳೆಲ್ಲ ಏನು ಅಂತ ಹೇಳಿದರೆ ಮಠಾಧಿಪತಿಗಳು ಸ್ವಾಮಿಗಳು ಅಂತೆಲ್ಲ ಇಲ್ಲ. ಗುತ್ತಿನ ಇಲ್ಲಿ ಹಿಂದೆ ಏನಂತ ಒಂದು 25 ವರ್ಷಗಳ ಹಿಂದೆ ಮದುವೆ ಕೂಡ ನಮ್ಮಲ್ಲಿ ಹೆಚ್ಚಿನವರು ಮದುವೆಗೆ ಪಾಣಿಗ್ರಹ ಮಾಡುವ ಕೂಡ ಜವಾಬ್ದಾರಿಯೂ ಗುತ್ತಿನ ಗಡಿಕಾರನಿಗಿತ್ತು. ಆದ್ದರಿಂದ ಗಡಿಕಾರನೇ ಗುತ್ತಿನ ಯಜಮಾನ. ಬೀಡಿನಲ್ಲಿ ಕೂಡ ಅದನ್ನು ಧರ್ಮಾಧಿಕಾರಿ ಅಂತ ಹೇಳ್ತಾರೆ. ಬೀಡಿನ ಗಡಿಕಾರನಿಗೆ ಹೆಸರು ಧರ್ಮಾಧಿಕಾರಿ ಅಂತ ಹೇಳಿ. ಬರ್ಗೆಯ ಗಡಿಕಾರನಿಗೆ ಗಡಿಕಾರ ಅಂತಲೇ ಹೇಳುವುದು. ಪರಡಿಯ ಗಡಿಕ ಅದೇ ಬೀಡಿನ ಯಜಮಾನನಿಗೆ ಗಡಿ ಧಾರಣೆ ಆದರೆ ಆತನಿಗೆ ಕೈಯಲ್ಲಿ ಕಂಕಣ ಇರುವುದಿಲ್ಲ. ನಾಗಮುದ್ರಿಕೆ ಅಂತ ಇರ್ತದೆ. ಹೊರ ಜಗತ್ತಿಗೆ ಕಾಣುವಾಗಿಲ್ಲ. ಬಲ ಕೈಗೆ ಕಟ್ಕೊಳ್ಬೇಕು ಅವ. ದಕ್ಷ ಮುದ್ರೆಯನ್ನು ಎಡದ ಕೈಯಲ್ಲಿ ಇಟ್ಟುಕೊಂಡು ಬಲದ ಕೈಯಲ್ಲಿ ನಾಗಮುದ್ರಿಕೆಯನ್ನು ಧಾರಣ ಮಾಡಿ ಆತ ಪಟ್ಟ ಏರಬೇಕು ಅಂತ. ನಮಗೆ ಕಂಕಣ ನೀವು ಕೇಳಿರ್ಬೋದು. ಆ ಕೆಲಸಕ್ಕೆ ಕಂಕಣವನ್ನು ಧಾರಣೆ ಮಾಡಿ ಬದ್ಧತೆ, ಇದು ಬೇರೆ ಯಾವುದಕ್ಕಲ್ಲ. ನಾನು ಸಮಾಜಕ್ಕೋಸ್ಕರ ಬದುಕ್ತೇನೆ, ಇದರ ಸರಪಳಿಗೆ ಇದರಲ್ಲಿಂದ ಮುದ್ರೆಗೆ ಎಲ್ಲ ಅರ್ಥ ಉಂಟು. ಅದನ್ನೆಲ್ಲ ತಿಳ್ಕೊಳ್ಬೇಕು ಜನಸಾಮಾನ್ಯರು. ಅದು ಏನೋ ಒಂದು ವ್ಯವಸ್ಥೆ ಅಂತ ಏನೋ ಒಂದು ಹೊಕ್ಕಿ ಹೋಗಿದೆ. ಇದು ಹೋಗಬೇಕು ಸಮಾಜದಿಂದ. ನಾವು ಇವತ್ತು ಆರಂಭಿಸಿದ ಈ ಚಳವಳಿ ನಮ್ಮ ಕಾಲದಲ್ಲಿ ಇದು ರೂಪಕ್ಕೆ ಬರಲಿ. ಆದರೆ ನಮ್ಮ ಮುಂದಿನ ಜನರೇಷನ್ ಖಂಡಿತವಾಗಿ ಇದರಿಂದ ಸಹಾಯ ಪಡೀತಾರೆ. ಅದೊಂದು ವಿಶ್ವಾಸ ನಮಗೆಲ್ಲರಿಗೂ ಉಂಟು. ಈಗ ಇದು ಕಳೆದ 10 ವರ್ಷದಿಂದ ಆಗ್ತಾ ಉಂಟು. ಇಲ್ಲಿ 10 ವರ್ಷದಿಂದ ಗುತ್ತದ ಪರ್ವ ಅಂತ ಆಗ್ತಾ ಉಂಟು. ಈ ವರ್ಷ ಈ 9 ವರ್ಷಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಈ ವರ್ಷ ಈ ಪ್ರಯೋಗ ಕೈಯಾಗ. ಅದಕ್ಕಿಂತ ಮೊದಲು ಏನಾಯಿತು, ಗುತ್ತುಗಳು ಹೇಗಿತ್ತು. ನಾನಿಲ್ಲಿ 800 ನ್ಯಾಯವನ್ನು ಪರಿಹಾರ ಮಾಡಿದ್ದೇನೆ. ಕ್ರಿಶ್ಚಿಯನ್ರದ್ದು, ಮುಸ್ಲಿಮರಿದ್ದು, ಕೋರ್ಟಲ್ಲಿದ್ದ ನ್ಯಾಯಗಳನ್ನು ಬಿಡಿಸಿದ್ದೇನೆ ನಾನು. ಆದರೆ ನನ್ನ ಒಂದು ನ್ಯಾಯ ವಿಪರ್ಯಾಸ ಕೋರ್ಟಲ್ಲಿ ಇವತ್ತು ಉಂಟು. ಇದು ವಿಪರ್ಯಾಸ. ನಮ್ಮ ಒಂದು ಮಠದ ನ್ಯಾಯ ನಾನೇ ಹೋಗ್ತಾ ಇದ್ದೆ. ನಾನು ನೋಡಿ ಪರಿಸ್ಥಿತಿ ನೋಡಿ, ಇದು ವಿಪರ್ಯಾಸ. ನಾನು ಮೊನ್ನೆ ಒಂದು 2 ಮುಸ್ಲಿಮರಿದ್ದು ನ್ಯಾಯ ಇಲ್ಲಿ ಮುಗಿದೋಯ್ತು. ಅಲ್ಲಿ ದಾಖಲೆ ಉಂಟು. ಒಂದು ಸ್ವಾಮಿಲಿ ಸುಪ್ರೀಂ ಕೋರ್ಟಲ್ಲಿ ಉಂಟು. 20 ನಿಮಿಷದಲ್ಲಿ ನ್ಯಾಯ ಮುಗಿದಿದೆ. ಅವ್ಯಕ್ತವಾದ ದೈವಿಕ ಜ್ಞಾನ, ವಿಚಕ್ಷಣ ಜ್ಞಾನ ಅಂತ ಹೇಳೋದು ಗಡಿಕಾರನಿಗೆ ಬಂದೇ ಬರ್ತದೆ. ಆ ದೈವ ನೀಡ್ತದೆ. ಆ ಪೀಠದಲ್ಲಿ ಆ ಮುದ್ರೆ ಹಾಕಿ ಆತ ಕೂತಾಗ ಅವನಿಗೆ ಆ ನ್ಯಾಯ ಬಂದೇ ಬರ್ತದೆ. ಇಲ್ಲಿ ಕೇಳಿ, ನೀವು ಯಾರ ಹತ್ರ ಕೇಳಿ ನೋಡಿ, ಇಲ್ಲಿ ಎಷ್ಟು ನ್ಯಾಯಗಳನ್ನು ಮುಗಿಸಿದ್ದೇನೆ ಅಂತ ಹೇಳಿ. ಎಲ್ಲ ಜಾತಿಯ ನ್ಯಾಯಗಳನ್ನು ಮುಗಿಸಿದ್ದೇನೆ. ಅದನ್ನು ಪ್ರಯೋಗ ಮಾಡಿ ನೋಡಿ. ಮೊದಲು ರಾಮಕೃಷ್ಣ ಪರಮಹಂಸರು ಬೆಲ್ಲ ತಿಂತಾ ಇದ್ರಂತೆ. ಅವ್ರಿಗೆ 2 ವರ್ಷ ಬೆಲ್ಲ ಬಿಡಲಿಕ್ಕೆ ಒಬ್ಬ ತಾಯಿ ದೂರು ಕೊಟ್ಟಲಂತೆ, ಹೇಳಲಿಕ್ಕೆ ಆಗಲಿಲ್ಲ. ಮೊದಲು ಅವ್ರು ಬಿಟ್ಟ ನಂತರ ಆ ಮಗುವಿಗೆ ಬುದ್ಧಿ ಹೇಳಿದ್ರಂತೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನಾನು ಗಡಿಯನ್ನು ಸ್ವೀಕಾರ ಮಾಡಿ ನನ್ನ ಜೀವನದಲ್ಲಿ ಅನುಭವಿಸಿ ಆಮೇಲೆ ಈಗ ಎಲ್ಲರಿಗೆ ಹೇಳುವಂಥ ಪದ್ಧತಿಯನ್ನು ಹೊರಟದ್ದು ನಾನು. ನನ್ನಲ್ಲಿ ಈ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದರೆ ನನ್ನಲ್ಲಿ ಇರುವಂಥ ಜ್ಞಾನದಲ್ಲಿ ಖಂಡಿತವಾಗಿ ನಿಖರವಾದ ಉತ್ತರವನ್ನು ಕೊಡಬಲ್ಲೆ ನಾನು. ಹಾಗೆ ಪ್ರತಿಯೊಬ್ಬ ಗುತ್ತಿನವರು, ಬೀಡಿನವರು, ಭಾವದವರು ಆಗಬೇಕು. ಆವಾಗ ಸಮಾಜ ಎಷ್ಟು ಚೆಂದ ನೀವು ತಿಳ್ಕೊಳ್ಳಿ.
ನೀವೇ ಊಹಿಸಿ ಕೂತಲ್ಲಿಂದ ಈ ರಾಜಕಾರಣವಾದ ಈ ಬದ್ಧತೆ ಇಲ್ಲದ ರಾಜಕಾರಣ ವ್ಯವಸ್ಥೆಯಲ್ಲಿ ಯಾರಿಗಾದ್ರೂ ನೆಮ್ಮದಿ ಉಂಟೆ? ಇಲ್ಲಿ ಗಡಿಕಾರ ತಪ್ಪಿದ್ರೆ ಆತ ಗಡಿ ಸ್ವೀಕಾರ ಮಾಡುವಾಗಲೇ ಆತನ ದೈವ ಹೇಳ್ತದೆ, ಎನ್ನ ಬಸವನಿ ಯಾನು ಪತ್ವ ಅಂತೇಳಿ. ಎನ್ನ ಬಸವೇ ತಪ್ಪಲ್ತಂಡ ನೀ ಕುಲಿಯರ್ಲ ಪಣಿ ಇರುತ್ತೈತಿ, ಯಾನು ಮಾತ್ರ ವಾಪರ್ತುಗ್ಲಾಯ ತಪ್ಪಲ್ತಾನೆ ఆయన ನಾಲಿಗೆ ಬಾಯಿಪಾಡೆ. ನೋಡಿ ಎಷ್ಟು ಪದ್ಧತಿ ಉಂಟು ನೋಡಿ. ಗಡಿಕಾರನು ತಪ್ಪು ಮಾಡುವಾಗಿಲ್ಲ, ಅವು ತಪ್ಪಿದ್ರೆ ಆತನ ದೈವದಿಂದ ಶಿಕ್ಷಿಸಲ್ಪಟ್ಟೇ ಪಡ್ತಾನೆ. ಆದರೆ ಗಡಿಕಾರ ಶಾಸ್ತ್ರಬದ್ಧವಾಗಿ ಗಡಿ ಸ್ವೀಕಾರ ಮಾಡಿದ ಮೇಲೆ ಆತ ತಪ್ಪುವುದೇ ಇಲ್ಲ. ಇದು ಇನ್ನೊಂದು ವಿಶೇಷ, ದೈವ ಆತನ ತಪ್ಪಲಿಕ್ಕೆ ಬಿಡುವುದಿಲ್ಲ. ಇದೊಂದು ಬಹಳ ರಹಸ್ಯವಾದ ತೌಳವ ತಂತ್ರ. ಆದರೆ ಮತ್ತೆ ಇನ್ನೊಂದು ಹೇಳೋದು ಹೇಳಿದ್ರೆ, ಇಡೀ ದೇಶದಲ್ಲಿತ್ತು ಈ ವ್ಯವಸ್ಥೆ. ನೋಡಿ, ಇಲ್ಲಿ ನಾವು ಗುತ್ತಿನ ಮನೆ ಅಂತ ಕರಿತೇವೆ, ಉತ್ತರ ಕರ್ನಾಟಕಕ್ಕೆ ಹೋದರೆ ದೇಸಾಯಿ ಮನೆತನ ಅಂತ ಕರಿತೇವೆ. ನೀವು ಇಲ್ಲಿ ಕುಂದಾಪುರ ಉತ್ತರ ಕನ್ನಡಕ್ಕೆ ಹೋದರೆ ಮೆಟ್ರಿಕಲ್ ಮನೆ, ಹಬ್ಬಗ ಬಾಗಿಲು ಮನೆ ಅಂತ ಕರಿತೇವೆ. ನೀವು ಹಾವೇರಿ ಆ ಕಡೆ ಹೋದರೆ ಕೀಳೆ ಮನೆತನ ಅಂತ ಕರಿತೇವೆ. ನೀವು ತಮಿಳುನಾಡಿಗೆ ಹೋದರೆ ಗೌಂಡರ್ ಮುಪನಾರ್ ಅಂತ ಹೇಳಿದ್ರೆ ಇದೆ. ನೀವು ಕೇರಳಕ್ಕೆ ಹೋದರೆ ನಾಯನಾರು, ಎಟ್ಟುಕಟ್ಟು ವೀಡು, ನಾಲ್ಕಟ್ಟು ಇದುವೆ. ನೀವು ಒರಿಸ್ಸಾ ಮಧ್ಯಪ್ರದೇಶಕ್ಕೆ ಹೋಗಿ ದೇಶಪಾಂಡೆ, ಮುಂಡ, ಪಟ್ಟನಾಯಕ, ಪಟ್ಟವರ್ಧನ ಇದುವೆ. ನೀವು ಬಂಗಾಳಕ್ಕೆ ಹೋದರೆ ಮುಖರ್ಜಿಗಳು ಇದುವೆ. ನೀವು ರಾಜಸ್ಥಾನ, ಗುಜರಾತ್ ಆ ಕಡೆ ಹೋದರೆ ನೀವು ಸಚ್ಚಿದೇವ್ ಅಂತ ಕೇಳಿರ್ಬೋದು ಹೆಸರು, ಅದು ಅದೇ ಕುಟುಂಬದಿಂದ ಬಂದದ್ದು. ಇದೆಲ್ಲ ಒಂದೇ ವ್ಯವಸ್ಥೆ, ಬೇರೆ ಬೇರೆ ಹೆಸರಲ್ಲಿ ಕರೆಯಲ್ಪಟ್ಟಿದೆ. ಅಷ್ಟು ಒಳ್ಳೆಯದಾದ ನೋಡಿ, ಮಹಾಭಾರತ ಮುಗಿದ ನಂತರ ಕ್ರಿಸ್ತಪೂರ್ವ 2500ವರೆಗೆ ಈ ದೇಶದಲ್ಲಿ ಯಾವುದೇ ದಾರ್ಶನಿಕ ಹುಟ್ಟಿದ ಉದಾಹರಣೆ ಇದ್ರೆ ಹೇಳಿ, ಹುಟ್ಟಲಿಲ್ಲ. ಆಮೇಲೆ ಬುದ್ಧ ಹುಟ್ಟಿದ್ದು, ಮಹಾವೀರರು ಬಂದದ್ದು. ಹಾಗಾದರೆ ಅಷ್ಟು ಸಮಯ ಯಾವ ಪರ್ಯಾಯ ಜನಗಳು ಯಾವ ನೆಮ್ಮದಿಯಿಂದ ಆಳಿದ್ರು? ಬಿಕಾಸ್ ಆಫ್ ಈ ವ್ಯವಸ್ಥೆಯಿಂದ. ದಾರ್ಶನಿಕ ಹುಟ್ಟದೆ ಅಷ್ಟು ಚಂದ ಆಡಳಿತ ವ್ಯವಸ್ಥೆ ದೇಶದಲ್ಲಿತ್ತು, ಪ್ರಜಾಜನ ಬದುಕಿದ್ರು. ಮತ್ತು ಯಾವುದೇ ಕಾರಣಕ್ಕೂ ಲೆಂಚರ ಆಕ್ರಮಣ ಆಯಿತು, ಯಾವುದೋ ಆಮಿಷಕ್ಕೆ ಒಳಗಾದರು, ವ್ಯವಸ್ಥೆ ಹಾಳಾಯಿತು. ಬಂದೇ ಬರ್ತದೆ, ಪರಿವರ್ತನೆಗೆ ದಾರಿ ಆಗ್ತದೆ. ಗುತ್ತಿನವರು, ಬೀಡಿನವರು, ಎಲ್ಲ ಜಾತಿಯವರು ಮೊದಲು ಹೇಳುವುದು, ಇದು ಒಂದು ಜಾತಿಗೆ ಆದ ವ್ಯವಸ್ಥೆ ಅಲ್ಲ. ಸೇರಿ ಮಾಡಿದರೆ ಖಂಡಿತ ಇದೊಂದು ಚಳವಳಿಯಾಗಿ ಪ್ರಜಾಜನರಿಗೆ ನೆಮ್ಮದಿ ಸಿಗ್ತದೆ. ನಮ್ಮ ಉದ್ದೇಶ ಇಷ್ಟೇ ಇರುವುದು, ಯಾವುದೇ ಒಬ್ಬ ವ್ಯಕ್ತಿಗತ ಉದ್ದೇಶಕ್ಕೆ ಮಾಡಿದ ಇದಲ್ಲ. ಇದನ್ನು ತಾವು ತಿಳ್ಕೊಳ್ಬೇಕು ಅಂತ ಹೇಳಿ ನಿರ್ಣಯ. ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕುವವರು, ಅದು ಶತಶುದ್ಧ. ಆದರೆ ನಮಗೊಂದು ಸರ್ಕಾರ ಇದೆ ಇಲ್ಲಿ ಪ್ರತಿ ಚಾವಡಿಯಲ್ಲಿ, ನಮ್ಮ ಧರ್ಮ ದೇವತೆಯ ಸರ್ಕಾರ. ನಾವು ಅಲ್ಲಿ ಮಂಡಿಸುವುದಿದನ್ನು ಹೇಗೆ ಹೇಳಿ, ಎಲ್ಲ ಅಧಿಕಾರಿಶಾಹಿಗಳಿಗೂ ಪ್ರಜಾವರ್ಗಕ್ಕೂ ಬುದ್ಧಿ ಕೊಡಿ. ಕಷ್ಟ ಬಂದಾಗ ಏನು ಹೇಳುವುದು ನಾವು? ಅನ್ನತಾ ಶರಣಂ ನಾಸ್ತಿ ಅಂತ ಯಾರಿಗೆ ಪ್ರಾರ್ಥನೆ ಮಾಡುವುದು? ಇಲ್ಲಿ ಸರ್ಕಾರಕ್ಕೆ ನಿರ್ಣಯ ಕಳಿಸಿದರೆ ನಮ್ಮ ನಿರ್ಣಯವನ್ನು ತೆಗೊಳ್ಳುವಂಥ ಪ್ರಬುದ್ಧ ರಾಜಕಾರಣಿ, ಸಮರ್ಥ ಆಡಳಿತಗಾರ, ಗುತ್ತಿನವ, ಬೀಡಿನವ, ಬಾರಿಕೆಯವನಷ್ಟು ಧರ್ಮಜ್ಞಾನ ಇರುವಂಥ ಯಾವುದೇ ರಾಜಕಾರಣಿ ಇಲ್ಲಿವರೆಗೆ ಬರಲಿಲ್ಲ. ಈಚೆಗೆ ನಾವು ಕಳಿಸಿದನ್ನು ಕಸದ ಹುಟ್ಟಿಗೆ ಆಗಿಸುವುದೇ ಅಲ್ಲ. ನಾವು ನಮ್ಮ ಧರ್ಮದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿ, ನಾವು ನಿರ್ಣಯ ಮಾಡಿ, ಆಳುವಂಥ ಎಲ್ಲ ಮುಖ್ಯಮಂತ್ರಿ, ಪ್ರಧಾನ ಎಲ್ರಿಗೂ ಇನ್ನಷ್ಟು ಒಳ್ಳೆಯ ಮಾಡಿ, ಯಾವುದೇ ಭೇದ ಇಲ್ಲದೆ ಆಳುವಂಥ ಬುದ್ಧಿ ಕೊಡಿ ದೇವರೇ ಅಂತೇಳಿ ನಮ್ಮ ಪ್ರಾರ್ಥನೆ. ಇದೇ ನಿರ್ಣಯ ನಮ್ಮದು, ನಮ್ಮ ಚಾವಡಿಗಳಲ್ಲಿ ನಮ್ಮ ನಿರ್ಣಯ. ಅಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ನ್ಯಾಯ ಕೊಡುವಂಥ ವ್ಯವಸ್ಥೆ ನಮಗೆ ಬೇಕು ಅಂತ ಏನಾದರೂ ಹೇಳ್ತೀರಾ? ಖಂಡಿತವಾಗಿ ನಾವು ಹೇಳುವುದು ಅದನ್ನೇ. ಗುತ್ತಿನ ಆಡಳಿತ ಅಂತ ಹೇಳಿದರೆ ಅದು ಗ್ರಾಮೀಣ ಆಂಶಿಕ ನ್ಯಾಯ ಅಂತೇಳಿ ಲೆಕ್ಕ. ನೆನಪಿಟ್ಟುಕೊಳ್ಳಿ ನೀವು. ಏನು ಹೇಳಿ? ಗ್ರಾಮೀಣ ಆಂಶಿಕ ನ್ಯಾಯ ಗುತ್ತಿನ ಮನೆಗಳಲ್ಲಿ ಪರಿಹಾರ ಆದರೆ ಈ ಸೂಟುಗಳು ದಾಖಲಾಗುವುದೇ ಇಲ್ಲ. ಸಮರ್ಥವಾಗಿ ಗುತ್ತುಕೊಳ್ಳೋದನ್ನು ಖಂಡಿತ ಮಾಡ್ತವೆ. ಯಾವುದೇ ವ್ಯಾಜ್ಯಗಳು ಕೋರ್ಟಿಗೆ ಹೋಗುವುದು 40-30% ಈ ದೇಶದಲ್ಲಿ ಹತೋಟಿಗೆ ಬಂದಿತ್ತು. ಮೊನ್ನೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸೇ ಹೇಳಿದ್ದದನ್ನು, ಹಿಂದಿನವರು ಹೇಳಿದ್ದೆ ಅದನ್ನು 2-3 ಬಾರಿ ನೀವು ಕೇಳಿರ್ಬೋದು. ಹಿಂದಿನ ಗ್ರಾಮೀಣ ಆಡಳಿತ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಇತ್ತು. ಇವತ್ತು ಯಾಕೆ ಹೀಗೆ ಆಗ್ತಾ ಉಂಟು? ಲಕ್ಷಾಂತರದಷ್ಟು ಕೇಸುಗಳು ದಾಖಲಾಗುವುದು, ಯಾವುದಕ್ಕೂ ಪರಿಹಾರ ಇಲ್ಲ, ಮಧ್ಯಂತರ ಅರ್ಜಿಯನ್ನು ಹಾಕುವುದು. ಇಲ್ಲಿ ಹಾಗಿಲ್ಲ, ಒಂದಿಲ್ಲದ್ರೆ 2ರಲ್ಲಿ ಮುಗಿದೇ ಬಿಡ್ತದೆ. ಯಾರಿಗೂ ಶಿಕ್ಷೆ ಇಲ್ಲ, ಮನ ಪರಿವರ್ತನೆಯೇ ಇಲ್ಲಿ ಶಿಕ್ಷೆ. ತಾನು ಮಾಡಿದಂಥ ತಪ್ಪನ್ನು ತೋರಿಸಿ ಹೇಳುವುದು, ನೀನು ಮಾಡಬೇಡ, ಮುಗಿದೋಯ್ತು. ಅದು ಮಾತ್ರ ಅಲ್ಲ, ಗ್ರಾಮದಲ್ಲಿರುವಂಥ ಬೇರೆ ವ್ಯವಸ್ಥೆ, ನ್ಯಾಯ ನೋಡಿ. ಒಂದು ಸುಶಿಕ್ಷಿತ ಸುಭೀಕ್ಷಿತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಏನು ಬೇಕು ಹೇಳಿ? ಸಮರ್ಥವಾದ ನ್ಯಾಯ ವ್ಯವಸ್ಥೆ ಬೇಕು. ಎಲ್ಲಿ ನ್ಯಾಯ ವ್ಯವಸ್ಥೆ ಸರಿ ಉಂಟು, ಆ ಸಮಾಜದಲ್ಲಿ ವಿಪ್ಲವ ಹೇಳುವುದಿಲ್ಲ. ಮಧ್ಯಪ್ರಾಚ್ಯದ ಏನು ಹೇಳಿದ್ರು ಹೇಳಿ? ವೆಲ್ಫೇರ್ ಸ್ಟೇಟ್ ಅಂತ, ಕಲ್ಯಾಣ ರಾಜ್ಯ. ಅದೇ ಕಲ್ಯಾಣ ರಾಜ್ಯ. ಅದನ್ನು ತೋರಿಸಿಕೊಟ್ಟವರು ನಾವು. ನ್ಯಾಯಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟವರೇ ನಾವು. ಗೋಬಿಲರು, ಚಾಣಕ್ಯರೆಲ್ಲ ಬರೆದು ಜಗತ್ತಿಗೆ ಕೊಟ್ಟದ್ದು. ನಮ್ಮನ್ನು ನೋಡಿ ಜಗತ್ತಲ್ಲಿ ನ್ಯಾಯಶಾಸ್ತ್ರ ಬಂದದ್ದು. ನೋಡಿ, ಈಗ KLR ಅಂತ ಹೇಳ್ತೇವೆ, ಕರ್ನಾಟಕ ಲಾ ಜನರಲ್ ಅಂತೇಳಿ. ಅದೇ ಪ್ರಾಚೀನ ನ್ಯಾಯಶಾಸ್ತ್ರ. ಅದನ್ನು ಆಳವಾಗಿ ಅಧ್ಯಯನ ಮಾಡಿದ ವೃತ್ತಿ ಪ್ರಭಾಕರ ಅಂತುಂಟು. ಇವತ್ತು 509 IPC ಇರುವುದು. ಆವತ್ತು 183 IPC ಇತ್ತು. ಅದರಲ್ಲಿ ಆತ್ಮೋದ್ಧಾರ ಸೇರಿತ್ತು, ನೆನಪಿಟ್ಟುಕೊಳ್ಳಿ. 24 ನ್ಯಾಯಸೂತ್ರಗಳಿತ್ತು. ಹಂಸಕ್ಷೀರ ನ್ಯಾಯಸೂತ್ರದಿಂದ ಹಿಡಿದು
ಆತ್ಮೋದ್ಧಾರ ನ್ಯಾಯ ಸೂತ್ರದಲ್ಲಿ 23 ಸೂತ್ರ ಎಲ್ಲ ನ್ಯಾಯಗಳು ಮುಗಿತಾ ಇತ್ತು. ಈಗ 509 IPC, 500 ಚಿಲ್ಲರೆ CPC ಇದ್ರೂ ನ್ಯಾಯಕ್ಕೆ ಎಂದಿಲ್ಲ. ವೃತ್ತಿ ಪ್ರಭಾಕರ ಅಂತ ಅವತ್ತೇ ಬರೆದಾಕಿದ್ದಾರೆ, ನನ್ನಲ್ಲಿ ಉಂಟು, ಪ್ರಾಚೀನ ಭಾಷೆಯಲ್ಲಿ ಉಂಟು. ಅದನ್ನು ಓದಿದವ ಗೊತ್ತಿನ ಎಲ್ಲರಿಗೂ ಗೊತ್ತಿತ್ತದು. ಬ್ರಿಟಿಷರು ಅದನ್ನು ವ್ಯವಸ್ಥಿತವಾಗಿ ಹಾಳು ಮಾಡಿದ್ರು. ಇದು ದುರ್ದೈವ ನಮ್ಮದು. ನಾವು ಇಷ್ಟು ಧರ್ಮದೇವತೆಗಳ ನಮ್ಮ ಹಿರಿಯರು ಯಾಕೆ ಆಯ್ತಾ ಗೊತ್ತಿಲ್ಲ, ಕಾಲ ಬದಲಾಗಬೇಕಿತ್ತ, ಇದಾತರ ನಿಯಮ ಹಾಗೆ ಆಗಿತ್ತೋ ಗೊತ್ತಿಲ್ಲ. ಇಷ್ಟು ತಿಳಿದವರಿದ್ದರು, ದೈವಗಳಿದ್ದರು, ನಮ್ಮವರು ಕೆಲವೊಂದು ಆಮಿಷಕ್ಕೆ ಒಳಗಾಗಿ ಏನೆಲ್ಲ ಆಯಿತು, ಅದು ಬೇಡ. ಮುಂದಿನ ಮಕ್ಕಳಾದರೂ ನೆಮ್ಮದಿಯಲ್ಲಿ ಬದುಕಲಿ. ನಮಗೆಲ್ಲ ಏಜ್ ಆಗ್ತಾ ಬಂತು, ಆದರೆ ನಾವೊಂದು ಪ್ರಯತ್ನವನ್ನು ಆರಂಭಿಸುವುದಿಲ್ಲ. ಈ ಸಲ 10-30 ಭಾಗ ಯಶಸ್ಸಾಗ್ಬೋದು. ಇದು ಮುಂದುವರಿಬೇಕು. ಒಂದಷ್ಟು ವರ್ಷದ ಮೇಲೆ ನಮ್ಮದೆಲ್ಲ ಬದ್ಧತೆ ಉಂಟು. ಇಲ್ಲಿ ತುಂಬ ಗುತ್ತಿನವರು ಸೇರಿದ್ದಾರೆ, ಒಳ್ಳೊಳ್ಳೆ ಕೀರ್ತಿಯ ಮನೆತನದಿಂದ ಬಂದವರು ನಿಮ್ಮ ಮಧ್ಯೆ ಕೂತಿದ್ದಾರೆ. ಅವರಿಗೆಲ್ಲ ಈ ಬದ್ಧತೆ ಉಂಟು ಅಂತ ನಾನು ಹೇಳು. ಈ ಭಾಗದಲ್ಲಿ ಇವತ್ತು ಈ ಸಲ ಆಯ್ತು. ಬರುವ ವರ್ಷ ಏನು ಮಾಡ್ತೇವೆ, ಒಂದು ನಮ್ಮ ಯೋಜನೆ ಉಂಟು. ಏನು ಅಂತ ಹೇಳಿದರೆ ಕಾರ್ಕಳ ಭಾಗದಲ್ಲಿ ಮಾಡಬೇಕಿದ್ದನ್ನು. ಸಮರ್ಥರಿದ್ದಾರೆ ಇಲ್ಲಿ, ಸುಹಾಸಣ್ಣ, ಆಮೇಲೆ ಅಧಿಕಾರಿಗಳು, ಇವು ಮಜಲೊಟ್ಟುಪೇಟಿನ ರೋಹಿತ್ ಶೆಟ್ಟರು, ಇವರು ಆ ವೀಳ್ಯ ತಗೊಂಡಲ್ಲಿ ಮಾಡಬೇಕು. ಆಮೇಲೆ ಅದರ ಮಧ್ಯೆ ಅಲ್ಲಲ್ಲಿ ಗುತ್ತಿನ ಮನೆಗಳಲ್ಲಿ ಆ ಸುತ್ತದ ಗುತ್ತುಗಳನ್ನು ಸೇರಿದ ಒಂದು ಸಭೆಗಳಾಗಬೇಕು ಇಡೀ ಜಿಲ್ಲೆಯಲ್ಲಿ ಈ 12 ತಿಂಗಳು. ಆಮೇಲೆ ಅದಕ್ಕೆ ನೆಕ್ಸ್ಟ್ ಇಯರ್ ನಾವು ಕೇರಳ ಭಾಗದಲ್ಲಿ ಕಾಸರಗೋಡು ಇದರ ಮಧ್ಯೆ ಒಂದು ಮಾಡಬೇಕು ಅಂತ ಒಂದು ಯೋಚನೆ ಉಂಟು. ಇದು 3 ಆದ ನಂತರ ಒಂದು ಗುತ್ತುಗಳ ಸಮ್ಮೇಳನ ಆಗಬೇಕು. ಅದು ಈ ರೀತಿಯಲ್ಲ, ಇದೆಲ್ಲ ಆಗಿ ಎಲ್ಲರ ತೀರ್ಮಾನಕ್ಕೆ ಬರಬೇಕು. ಈಗ ಸಮ್ಮೇಳನಕ್ಕೆ ಸಮಯ ಆಗಲಿಲ್ಲ, ಖಾಲಿ ಒಲೆಗೆ ಕಲ್ಲು ಮಾತ್ರ ಇಟ್ಟದ್ದು, ಬೆಂಕಿ ಸ್ವಲ್ಪ ಹಾಕಿದೆ ಅಲ್ಲ, ಎಲ್ಲರೂ ಸೇರಬೇಕು. ಗುತ್ತಿನ ಬದ್ಧತೆಯೇ ಮರ್ತೋಗಿದೆ ಎಲ್ರಿಗೂ. ಇದು ಒಂದು ಬಹಳ ವಿಶೇಷ. ನಾವು ದೈವದ ಕೊಡಿ ಅಡಿಗೆ ಹೋಗಿ ಅದರ ಅಡಿಗೆ ಹೋಗಿ 2 ಬೊಂಡ ತೆಗೊಂಡ್ರೆ ಗೊತ್ತಾಯ್ತವ ಜೀತಿಗೆ ಅಲ್ಲ. ಇದು ಅದೊಂದು ಭಾಗ ಮಾತ್ರ, ಅದಕ್ಕಿಂತ ಇನ್ನೂ 17 ಭಾಗ ಬೇರೆ ಉಂಟು. ಇದು ತಿಳ್ಕೊಳ್ಬೇಕು. ಗುತ್ತಿನ ಒಂದು ಹುಟ್ಟಿದ ಮಗುವಿಗೂ ಸಮಾಜದ ಬದ್ಧತೆ ಇರ್ತದೆ. ಎಲ್ಲೂ ಒಂದು ನ್ಯಾಯ ಆದರೂ ಅಲ್ಲಿ ನ್ಯಾಯ ಮಾತಾಡ್ತದೆ ಆ ಮಗು. ರಕ್ತಗತವಾಗಿ ಜೀನಲ್ಲಿ ಬಂದಂತಹ ವ್ಯವಸ್ಥೆ ಅದು. ಅದನ್ನು ಆ ಮಕ್ಕಳಿಗೆ ಅದನ್ನು ತೋರಿಸಿಕೊಡ್ಬೇಕು ನಾವು. ಇದರಿಂದಂತೂ ನಮಗೆ ನೆಮ್ಮದಿ ನಿಮಗೆಲ್ಲ ಗೊತ್ತಿರ್ಬೋದು, ಈ ವ್ಯವಸ್ಥೆಯಿಂದಂತೂ ನೆಮ್ಮದಿ ಸಿಗುವುದಿಲ್ಲ. ಇದು ಎಲ್ಲರೂ ತಿಳ್ಕೊಂಡದ್ದು. ಸಿಗ್ತದೇನೋ? ಖಂಡಿತ ಸಿಗುವುದಿಲ್ಲ. ಯಾವತ್ತು ನ್ಯಾಯಗಳು ಪಕ್ಷಪಾತ ಪೂರ್ವಕವಾಗಿ ನಿರ್ವಹಣೆ ಆಗ್ತದೋ ಆ ಸಮಾಜದ ಸುಭೀಕ್ಷೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅದು ಬರಲಿಕ್ಕೆ ಈ ವ್ಯವಸ್ಥೆ ಸರಿ ಉಂಟು. ಇದು ಬರಬೇಕು. ಯಾವುದೇ ಅಧಿಕಾರ ಬೇಡ, ನಮ್ಮ ಗುತ್ತಿನ ಮನೆಯನ್ನು ನಾವು ಸರಿ ಮಾಡಿ ಕೂತ್ಕೊಂಡು ನಮ್ಮ ಆರಾಧನೆಯನ್ನು ಮಾಡಿ ಸಮಾಜದ ಬದ್ಧತೆಯನ್ನು ಕಾಪಾಡಿಕೊಳ್ಳು. ನಮ್ಮ ಗುರುಪುರದಲ್ಲಿ 12 ಗುತ್ತಿನ ಮನೆ ಉಂಟು, ಪ್ರತಿ ಊರಲ್ಲುಂಟು. 6, 8, 12 ನೋಡಿ. ನೀವು ಇನ್ನೊಂದು ಯೋಚನೆ ಮಾಡಿಕೊಳ್ಳಿ. ಈ 12 ಮನೆಗಳು ಸಮಾಜಕ್ಕೆ ಮುಖ್ಯ ಕೆಲಸ ಮಾಡಿದೆ. ಒಂದಷ್ಟು ಒಂದು ಗ್ರಾಮದಲ್ಲಿ ಭಾರಿ ಅಂತ ಹೇಳಿದ್ರೆ 800 ಮನೆ ಇದ್ದಿದ್ದು, 1000 ಮನೆ ಇದ್ದಿದ್ದು. ಒಂದು 80 ಮನೆಯ ಒಂದು ಜವಾಬ್ದಾರಿನ ಹಂಚಿಕೊಂಡ್ರೆ ಹೇಗಾಗ್ಬೋದು ಹೇಳಿ? ನಮ್ಮಲ್ಲಿ 12 ಗುತ್ತುಗಳು, 4 ಸೇವಾ ಮನೆತನಗಳುಂಟು. ಹೀಗೆ ಪ್ರತಿ ಊರಲ್ಲುಂಟು. ಇವರೆಲ್ಲ ಪದ್ಧತಿಯಿಂದ ವರ್ತಿಸಿದ್ರೆ ನೀವು ಯೋಚನೆ ಮಾಡಿ ನೋಡಿ. ಇಲ್ಲಿ ಕೇಳುವವರಿದ್ದಾರೆ, ಕಣ್ಣಿಗೆ ಕಾಣದ ಕೇಳುವಂತಹ ಧರ್ಮದೇವತೆಗಳಿದ್ದಾರೆ. ತಪ್ಪಿದ್ರೆ ಕೂಡಲೇ ಅದನ್ನು ಸರಿ ಮಾಡ್ತಾರೆ. ಶಿಕ್ಷೆ ಯಾರಿಗೂ ಆಗಬಾರ್ದು, ತಪ್ಪು ತಿಳಿಸಿಕೊಡ್ತಾರೆ ಅವರು. ಬಹಳ ಸಂಕ್ಷಿಪ್ತವಾಗಿ ವಿಚಾರವನ್ನು ಮಂಡಿಸಿ, ಇದು ಪತ್ರಿಕಾಗೋಷ್ಠಿ ಭಾಳ ಶಾರ್ಟ್ ಪೀರಿಯಡಲ್ಲಿ ಮಾಡುವಂಥದ್ದು. ಆದರೆ ವಿಚಾರ ಎಲ್ಲವನ್ನ ಹೊಸತನ ಅಂತ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ನಾವಿಲ್ಲಿ ಹಳೆತನವನ್ನು ಮುಂದುವರಿಸುವಂಥ ಒಂದು ಎಲ್ಲರೂ ಸೇರಿ ಬೀಡಿನಿಂದ ಹಿಡಿದು ಪರಾಡಿಯವರೆಗೆ ಸಂಪತ್ತನ್ನು ನಾವು ಕೂಡ ಮಾಡಿದ್ದೇವೆ. 30-40% ಈ ಸಲ ನಾಳೆ ದಿನ ಕಾರ್ಯಕ್ರಮಕ್ಕೆ 50 ಕೂಡ ಬರ್ಬೋದು. ಗುತ್ತು ಮನೆತನದವರೆಲ್ಲ ಭಾಗವಹಿಸುವ ನಿರೀಕ್ಷೆ ಉಂಟು. ಇದರಲ್ಲಿ ಒಂದು ಗುತ್ತಿನ ಬೀಡಿನ ಅಡಿಯಲ್ಲಿ 1ರಿಂದ 16 ಗುತ್ತು ಬಾರಿಕೆಗಳಲ್ಲದೆ ಇರುವಂಥ ಎಲ್ಲ ಜಾತಿ ವರ್ಗದವರಿಗೂ ಕೂಡ ಬದ್ಧತೆ ಮತ್ತು ಜವಾಬ್ದಾರಿ ಇದೆ. ಇದು ಸಾಮಾಜಿಕ ದೃಷ್ಟಿಕೋನ. ರಾಜ ಮಹಾರಾಜರ ಕಾಲದಲ್ಲಿ ಸಾಮಾಜಿಕ ಪರಿವರ್ತನೆ ಆದದ್ದು ನೆಮ್ಮದಿ ಮತ್ತು ಅಭಿವೃದ್ಧಿ. ಈಗೊಂದು ನಾವು ಯಾವುದೊಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡರೂ ಇದರಲ್ಲಿ ಅಂತೂ ರಾಜಕೀಯ ಖಂಡಿತ ಇಲ್ಲ. ರಾಜಕೀಯದವರು ಬರ್ಬೋದು ಚಪ್ಪರಕ್ಕೆ, ಅಲ್ಲೇ ಗೌರವ ಇರುವಂಥದ್ದು ಗುತ್ತು ಬೀಡಿನವರಿಗೆ ಮಾತ್ರ. ಯಾವುದೇ ಪಕ್ಷದವರಿದ್ದರು, ಯಾವುದೇ MP, MLA, ಮಿನಿಸ್ಟ್ರು, ಮುಖ್ಯಮಂತ್ರಿ ಬಂದರೂ
ಅಲ್ಲಿ ಆ ಚಪ್ಪರದಲ್ಲಿ ಈ ಎಲ್ಲ ಕಡೆ ನಡೆಯುವಂಥ ಯಾವುದು ಕಾರ್ಯಕ್ರಮ ಇದೆ ಅದರಲ್ಲಿ ಗೌರವ ಸಲ್ಲಿಸುವುದು ಆ ಸಂಬಂಧಪಟ್ಟಿನ ಗುತ್ತು ಮನೆತನವರಿಗೆ ಮಾತ್ರ. ಇದನ್ನು ನಾವು ಅವರಿಗೆ ಬರ್ಬೋದು ಅಂತ ಕೇಳಿದವರು ಇದ್ದಾರೆ. ಈ ವಿಚಾರದಲ್ಲಿ ನಾವು ಗುತ್ತು ಮನೆತನದಲ್ಲಿ ನಮ್ಮ ಚಪ್ಪಲನ್ನು ಹೊರಗೆ ಇಟ್ಟು ದೇವಸ್ಥಾನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಚಪ್ಪಲನ್ನು ಹೊರಗಿಟ್ಟು ಒಳಗೆ ಹೋಗ್ತೇವೆ ಗೌರವಿತವಾಗಿ ಬದ್ಧತೆಯಲ್ಲಿ. ಹಾಗೆಯೇ ಈ ವಿಚಾರದಲ್ಲಿ ಅಂತ ಮಾತ್ರ ರಾಜಕೀಯವನ್ನು ಹಾಗೆ ಹೊರಗೆ ಇಟ್ಟಿದ್ದೇವೆ ನಾವು. ಅದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್ ಅಟ್ ಆಲ್. ಯಾಕೆಂತ ಹೇಳಿದರೆ ಈ ದೇಶ ರಾಜಕೀಯ ದೃಷ್ಟಿಯಲ್ಲಿ ಹಾಳಾದದ್ದು, ರಾಜ್ಯದ ದೃಷ್ಟಿ ಬರಬೇಕು. 200 ವರ್ಷಗಳ ಆಳಿದಂಥ ಬ್ರಿಟಿಷರು ಕೂಡ ಈ ವ್ಯವಸ್ಥೆಯನ್ನು ಹಾಳು ಮಾಡಲಿಲ್ಲ, ಕೋರ್ಟನ್ನು ಮಾತ್ರ ಮಾಡಿದರು. ಆ ಕೇಸ್ಗಳು ಕೆಲವು ಕೋರ್ಟಿಗೆ ಹೋಯ್ತಲ್ಲದೆ ಡಿಸ್ಟಿಕ್, ಅದರಲ್ಲಿ ಕೂಡ ತಾಲೂಕು ಜೂರಿಯಾಗಿ ಮನೆತನದವರು, ನನ್ನ ತಂದೆ NB ಅಧಿಕಾರಿಯವರು ಜಿಲ್ಲಾ ಜೂರಿ ಆಗಿದ್ದರು. ಜೂರಿ ಅಂದರೆ ಏನಂತ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಕೋರ್ಟಲ್ಲಿ ಹಿರಿಯ ವಕೀಲರ ಹತ್ರ ಕೇಳಿ ಜೂರಿ ಅಂದರೆ ಏನು. ಸಂಬಂಧಪಟ್ಟ ಮನೆತನದವರು 3 ಮಂದಿ ಆ ಜಡ್ಜ್ ಇದ್ದದ್ದು. ಆವಾಗ ಬ್ರಿಟಿಷರು ವಕೀಲರವರು ನಮ್ಮವರು ಇದ್ದರು, ಅಲ್ಲಿ ಅವರಿದ್ದರು, ಅವರ ಹತ್ರ ಕೇಳಿ ಜಡ್ಜ್ಮೆಂಟ್ ಮಾಡಬೇಕು. ಆದರೆ ಇದೆಲ್ಲ ನ್ಯಾಯಸ್ಥಾನ ಎಲ್ಲಿಯಾದರೂ ಗೊಂದಲ ಚರ್ಚೆಗಳು ನ್ಯಾಯಗಳು ಇದ್ದರೆ ವರ್ಧಮಾನ್ ಶೆಟ್ಟರು ಹೇಳಿದ ಹಾಗೆ ಆ ಚಾವಡಿಯಲ್ಲೇ ಆಗ್ತಿತ್ತು. ಎಲ್ಲವ ಬದ್ಧತೆ ಇತ್ತು, ಜವಾಬ್ದಾರಿ ಇತ್ತು. ಖಾಲಿ ಒಂದು ಗಳಿಗೆಯಲ್ಲಿ ಹೇಳ್ತಾರೆ ಗುತ್ತದಾಗಲೇ ಬಾರಿ ಗತ್ತು ಮಾರ ಅಂತ. ನಾನು ಮತ್ತು ವರ್ಧಮಾನ್ ಶೆಟ್ಟರು ಹುಟ್ಟುವಾಗಲೇ ಸ್ವಲ್ಪ ಗಟ್ಟಿಯಲ್ಲಿದ್ದೇವೆ. ನಾವು ಗತ್ತೇನಿಲ್ಲ ಮಾರ, ನಾವು ಬಹಳ ಒಳ್ಳೆಯವರು, ಸಮಾಧಾನಿಗಳು. ನಾವು ನೋಡುವವರಿಗೆ ಹಾಗೆ ಕಾಣುವುದಕ್ಕೆ ನಾವೇನು ಮಾಡಲಿಕ್ಕೆ ಆಗ್ತದೆ. ಗುತ್ತದಾಯನ ಇಂದಿನ ಗತ್ತು ಮಾರ ಅಂತ ಅದು ವಾಡಿಕೆಗೆ. ಆದರೆ ಮಾನಸಿಕವಾಗಿ ದೈವಿಕವಾಗಿ ಬದ್ಧತೆ ಎಲ್ಲ ಚಾವಡಿಗಳಲ್ಲಿ ಪಂಚದೈವಿಕ ಶಕ್ತಿಗಳು ಗುತ್ತಿನಲ್ಲಿ ಇರುವಂಥ ಕೆಲವು ಸಲ ಭಾಳ ಬೇಸರ ಆಗಿದೆ ನನಗೆ. ಈ ಸಲ ಎಲ್ಲ ಗುತ್ತಿಗೆ ಸಂಪರ್ಕ ಮಾಡುವ ಒಂದು ಸಂದರ್ಭ ನಮಗೆ ಈ ರೀಸನ್ನಲ್ಲಿ ಸಿಕ್ಕಿತ್ತು. ಖುದ್ದು ನಾವೇ ಹೋದೆವು, ರೋಹಿತ್ ಕುಮಾರ್ ಕಟೀಲ್ರು ಬಾಕಿಯವರೆಲ್ಲ, ಎಲ್ಲ ಜೈನರ ಅರಮನೆ ಗುತ್ತುಗಳು, ಬಾಕಿಯ ಗುತ್ತುಗಳು, ಬಂಟ್ರನ್ನ ಹೊಡೆದು ಬಾರಿಕೆಗಳು ಕೆಲವು ಉನ್ನತ ದೃಷ್ಟಿಯಲ್ಲಿ ಧಾರ್ಮಿಕ ದೃಷ್ಟಿಯಲ್ಲಿದೆ. ಆದರೆ ಕೆಲವು ಗುತ್ತಿಗೆ ಪರಿಸ್ಥಿತಿ ಭೂತ ಸುಧಾರಣೆಯ ವಿಚಾರ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಚಾವಡಿ ಮನೆಗಳೆಲ್ಲ ನೋಡಿದರೆ, ನೀವು ಬರೋದಾದರೆ ಕೆಲವು ಗುತ್ತಿನ ಮನೆಗಳನ್ನು ತೋರಿಸ್ತೇವೆ, ನಿಮಗೆ ಆಶ್ಚರ್ಯ ಆಗ್ಬೋದು. 2 ಎಕರೆ 1.5 ಎಕರೆಯಲ್ಲಿ ಒಂದೊಂದು ಗುತ್ತಿನ ಮನೆಗಳು. ಆ ದೈವತತ್ವವಾದಂಥ 1000 ವರ್ಷದಿಂದ ಧರ್ಮದೇವತೆಗಳ ನೆಲವೀಡು ಇದೆಲ್ಲ ಇರುವಂಥದ್ದು. ಇದು ಪುನರಪಿ ಅಲ್ಲಿಗೆ ಬರಬೇಕು. ಎಲ್ಲರೂ ಮುಖ್ಯವಾಗಿ ಈ ವಿಚಾರದಲ್ಲಿ ತಮ್ಮ ಸಹಕಾರವನ್ನು ಖಂಡಿತ ಕೇಳ್ತೇವೆ. ಇದು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಸೋಷಿಯಲ್ ಜಸ್ಟಿಸ್, ಅಭಿವೃದ್ಧಿ, ನೆಮ್ಮದಿ, ಇದು ರಾಜ್ಯದ ವಿಚಾರವನ್ನು ಹೇಳಿದರು. ಆದರೆ ನಾವು ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜ್ಯ, ಇದನ್ನು ನಿಮ್ಮ ಸಹಕಾರವನ್ನು ಕೋರ್ತೇವೆ. ಮರ್ತೋಯ್ತು ನನಗೆ. ಈಗ ನೀವು ಕೇಳ್ತಾ ಇದ್ದೀರ ಒಂದು ವಿಶೇಷ ಶಬ್ದ ಎಲ್ಲ ಕಡೆ, ಸೆಕ್ಯುಲರಿಸಮ್, ಜಾತ್ಯತೀತತೆ ಅಂತೇಳಿ. ಇದಲ್ಲ ಜಾತ್ಯತೀತತೆ. ಗುತ್ತಿನ ವ್ಯವಸ್ಥೆ ಅತ್ಯುತ್ತಮವಾದ ಜಾತ್ಯತೀತ ವ್ಯವಸ್ಥೆ. ನೀವು ನೋಡಿಕೊಳ್ಳಬೇಕದು. ಇವತ್ತಿಗೂ ಪ್ರತಿಯೊಬ್ಬನಿಗೆ ಉದ್ಯೋಗ, ಪ್ರತಿಯೊಬ್ಬನು ಚಾವಡೊಳಗೆ ಬಂದು ಆತನ ಮಾಡಿದಂಥ ಕರ್ಮಕ್ಕೆ ಅನುಗುಣವಾದ ಪ್ರತಿಫಲವನ್ನು ಭೇದ ಇಲ್ಲದೆ ಇಟ್ಕೊಂಡು ಹೋಗೋದು ಗುತ್ತಲ್ಲಿ ಮಾತ್ರ. ಇವತ್ತಿಗೂ ಒಬ್ಬ ಸಿಡಿಮದ್ದು ಸಿಡಿಸುವ, ಒಬ್ಬ ಡೋಲು ಹೊಡೆಯುವವ, ಒಬ್ಬ ಇಲಾಲು ಹಿಡಿಯುವವ, ಎಲ್ಲರಿಗೂ ಅಲ್ಲಿ ಯಾವುದೇ ಭೇದಗಳಿರುವುದಿಲ್ಲ. ಜಾತಿ ವ್ಯವಸ್ಥೆ ಇಲ್ಲವೇ ಇಲ್ಲ ಅಲ್ಲಿ. ಅಷ್ಟು ಜಾತ್ಯತೀತ ವ್ಯವಸ್ಥೆ. ಸೆಕ್ಯುಲರ್ ಅಂತ ಹೇಳಿದ್ದು ವೇದ ಧರ್ಮ, ಕಣ್ಣುವಂತೋ ವಿಶ್ವಮಾರ್ಯಮ್ಮ ಅಂತ ಹೇಳಿದ್ದು ವೇದ. ಅದನ್ನು ಇವತ್ತಿಗೂ ಅಕ್ಷರಕ್ಷ ಪಾಲಿಸುವುದು ಗುತ್ತಿನವು. ಯಾರಿಗೂ ಕಾಣಲಿಕ್ಕೆ ಸಿಗ್ತದೆ. ಒಂದೇ ಎರಡು ತಪ್ಪು ಮಾಡಿದರೆ ಅದನ್ನೇ ದೂಷಿಸಿಕೊಂಡು ಈ ರಾಜಕಾರಣ ವ್ಯವಸ್ಥೆ ಎಷ್ಟು ಹಾಳು ಮಾಡಿದ್ದು ಅಂತ ಹೇಳಿದರೆ ವೇದ ಹೇಳಿತ್ತು ಅದನ್ನೇ. 2 ಕಾಲಿದ್ದು, 4 ಕಾಲಿದ್ದು, 6 ಕಾಲಿದ್ದು, 8 ಕಾಲಿದ್ದು, 10 ಕಾಲಿದ್ದು, 1000 ಕಾಲಿದ್ದು, 100 ಕಾಲಿದ್ದು, 1000 ಕಾಲ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ನೀನು ಬದುಕು ಅಂತೇಳಿ ಅದನ್ನು ಸಮರ್ಥವಾಗಿ ಮಾಡಿದ್ದು ಗುತ್ತಿನವರು, ಬೀಡಿನವರು, ಬಾರಿಕೆಯವರು. ಇದನ್ನು ನೀವು ಒಂದು ನೆನಪಿಟ್ಟುಕೊಳ್ಬೇಕು. ಆ ವ್ಯವಸ್ಥೆ ಬಂದರೆ ಎಷ್ಟು ಚೆನ್ನಾಗ್ಬೋದು. ಈಗಿರುವಂಥ ಎಲ್ಲ ಈ ಸೂಡೋ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ ನೋಡಿ, ಇದು ಸುಳ್ಳು, ಇದಲ್ಲ. ಇದು ಜಾತಿ ವ್ಯವಸ್ಥೆಯನ್ನೇ ಜಾತ್ಯತೀತ ವ್ಯವಸ್ಥೆ ಅಂತ ಹೇಳಿದ್ದು. ಪ್ರತಿಯೊಬ್ಬರು ರಿಸರ್ವೇಷನ್ ಬೇಕು, ಅದು ಬೇಕು ಹೇಳುವುದು ಯಾವ ವ್ಯವಸ್ಥೆ? ನಾವೆಲ್ಲ ಒಂದು ವಸುದೈವ ಕುಟುಂಬಕ್ಕೆ ಮುಂದೆ ಒಂದು ಕಡೆ ಹೇಳ್ತಾರೆ ಇವರು ಭಾಷಣದಲ್ಲಿ.
ಹಾಗಾದ್ರೆ ಯಾರಿಗಪ್ಪ ಭೇದ, ಯಾರಿಗೆ ರಿಸರ್ವೇಷನು? ಒಂದು ಕಡೆ ಹೇಳ್ತಾರೆ ವಸುದೈವ ಕುಟುಂಬ, ವಿಶ್ವ ಎಲ್ಲ ಒಂದೇ ನಾವು, ಒಂದು ಕಡೆ ಹೇಳ್ತಾರೆ ನಮಗೆ. ಹಾಗಾದ್ರೆ ಯಾರು, ಎಲ್ಲಿ ಯೋಚನೆ ಮಾಡಿ.